ಜೊತೆಗೆ ಸ್ಥಾಪಕರ ದಿನ ಮತ್ತು ಕ್ಲಬ್ ಗುಣಮಟ್ಟ ಮುಂದುವರಿಕಾ ಮಾಹಿತಿ ಕಾರ್ಯಕ್ರಮ ಈ ಮೂರು ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ನ ಜಿಲ್ಲೆ 317 ಪ್ರಾಂತ್ಯ 5 ವಲಯ 2 ವ್ಯಾಪ್ತಿಗೆ ಒಳಪಟ್ಟಂತಹ ಚೋಟಮಗಳೂರು ಲಯನ್ಸ್ ಕ್ಲಬ್ ಇದರ ಅಧ್ಯಕ್ಷರು ಶಶಿಕಾಂತಿ ಉಳ್ಳಾಲ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಕ್ಲಬ್ಬಿನ ಕಾರ್ಯದರ್ಶಿ ಮತ್ತು ವಲಯ ಸಂಯೋಜಕರು ಸತೀಶ್ ಭಂಡಾರಿ ಹಾಗೂ ಕೋಶಾಧಿಕಾರಿ ಲಯನ್ ಭಾನುಮತಿ ಸಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಸ್ಥಾಪಕರ ದಿನವನ್ನು ನಡೆಸಿಕೊಡುವಂತಹ ನಮ್ಮ ಸ್ಥಾಪಕ ಸದಸ್ಯರಲ್ಲಿ ಓರ್ವರಾದಂತಹ ಲಯನ್ ಬಿಬಿ ಶೆಟ್ಟಿ, ಮನ್ನಾಡಿ ಬಾಲಕೃಷ್ಣ ಶೆಟ್ಟಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ CQI ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವಂತಹ ಲಯನ್ ಪ್ರಶಾಂತ್ ಶೆಟ್ಟಿ ಜಿಲ್ಲಾ CQI ಕಾರ್ಯಕ್ರಮ ಸಂಯೋಜಕರು ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಪನ್ನಗೊಂಡಂತಹ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮಳೆಗಾಲದ ಸಂದರ್ಭ, ಈಗಲೂ ಹೊರಗೆ ಜಡಿ ಮಳೆ, ಒಮ್ಮೊಮ್ಮೆ ಬಿರುಸಿನ ಮಳೆಯ ಮಧ್ಯದಲ್ಲಿ ನಮ್ಮ ಚೋಟಮಗಳೂರು ಲಯನ್ಸ್ ಕ್ಲಬ್ಬಿನ ಇದು ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಬಿನ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಸಂಬಂಧಪಟ್ಟಂತಹ ಕಾರ್ಯಕ್ರಮ, ಶಿಕ್ಷಕರ ದಿನಾಚರಣೆ, ಅದರ ಜೊತೆಗೆ ಚೋಟಮಗಳೂರು ಲಯನ್ಸ್ ಕ್ಲಬ್ಬಿನ ಸ್ಥಾಪಕರ ದಿನ, ಈ ಎರಡೂ ಕಾರ್ಯಕ್ರಮಗಳ ಸಂಯೋಜನೆಯೊಂದಿಗೆ ಕ್ಲಬ್ಬಿನ ಗುಣಮಟ್ಟ ಮುಂದುವರಿಕಾ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಒಟ್ಟಿಗೆ ಸಂಯೋಜಿಸಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಆರಂಭಿಸುವಂತಹ ಘೋಷಣೆಯನ್ನು ನಮ್ಮ ಅಧ್ಯಕ್ಷರು ಮಾಡಬೇಕು. ಅಧ್ಯಕ್ಷರಿಗೆ ಅವರ ಆ ಒಂದು ಸಂಪ್ರದಾಯದ ಅಧ್ಯಕ್ಷೀಯ ಮಾಲೆಯನ್ನು ಮಲ್ಲಿಕಾ ಧಾರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಅಧ್ಯಕ್ಷರಿಂದ ಅಧ್ಯಕ್ಷರಿಂದ ಕಾರ್ಯಕ್ರಮದ ಆರಂಭದ ಘೋಷಣೆಯಾಗಿದೆ. ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸುಸಾಂಗವಾಗಿ ನಡೆಯಬೇಕಿದ್ರೆ ದೇವರ ಸ್ತುತಿ ಅಗತ್ಯ. ಇದೀಗ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಪುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಮಕ್ಕಳು ಸಿಂಚನ ಮತ್ತು ರೇಣುಕ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ, ಶ್ರೀ ವಿಘ್ನೇಶ್ವರ ವಿನಾಯಕ ಸುರಮುನಿ ಹೇಳಂಬ ಏಕದಂತನೇ, ಸುರಮುನಿ ವಂದಿತನೇ ಗಜಕರ್ಣನೇ, ಸುರಮುನಿ ಹೇಳಂಬ ಏಕದಂತನೇ, ಸುರಮುನಿ ವಂದಿತನೇ ಗಜಕರ್ಣನೇ, ಧೂಮಕೇತು ಗಣನಾಯಕ ಗಜಮುಖ ಲೋಕಪಾಲಕನ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ, ಶ್ರೀ ವಿಘ್ನೇಶ್ವರ ವಿನಾಯಕ. ಮತ್ತು ರೇಣುಕ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಂತೆ ವಿನಂತಿ. ಇದೀಗ ನಮ್ಮ ಧ್ವಜವನ್ನು ವಂದಿಸುವಂತಹ ಕಾರ್ಯಕ್ರಮ ಧ್ವಜವಂದನೆ ಲಯನ್ ಪವಿತ್ರ ಕುಮಾರ್ ಗಟ್ಟಿ ಇವರಿಂದ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನು ಮಾಡುತ್ತವೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತೂ ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ
ಸೌಹಾರ್ದರ ಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಕುಮಾರ್ ಅವರಿಗೆ ಇದೀಗ ವಿಶ್ವ ಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನು ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು, ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು, ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು, ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು, ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದಿರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರನಾಗಿರುವುದು, ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ವಂದನೆಗಳು. ಲಯನ್ ಹರೀಶ್ ಉಳ್ಳಾಲ್. ಲಯನ್ ಸಂಪ್ರದಾಯದ ಕಾರ್ಯಕ್ರಮಗಳಾದರೆ ಇದೀಗ ಬಂದಂತಹ ಎಲ್ಲ ಗಣ್ಯರನ್ನು, ಸದಸ್ಯ ಬಂಧುಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಶಶಿಕಾಂತಿ ಉಳ್ಳಾಲ್. ಈಗಾಗಲೇ ನಮ್ಮ ಪ್ರಶಾಂತ್ ಶೆಟ್ಟಿ ಇವರನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸುತ್ತೇವೆ. ಹಾಗೂ ನಮ್ಮ ಲಯನ್ಸ್ ಬಂಧುಗಳು, ಆಶ್ರಮದ ಎಲ್ಲ ಸೇವಾ ಕಾರ್ಯಕರ್ತರು, ಸ್ಥಾಪಕ ಸದಸ್ಯರು, ಬಿಬಿ ಹಾಗೂ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಎಲ್ಲರಿಗೂ ಸ್ವಾಗತ ನೀಡುವುದರ ಮೂಲಕ ಅವರನ್ನು ಸಂಪ್ರದಾಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಮ್ಮ ಸ್ಥಾಪಕ ಸದಸ್ಯರು ದೀಪ ಬೆಳಗಿಸುವ ಮೂಲಕ, ಅದು ಸ್ಥಾಪಕರ ದಿನವೂ ಆಗುತ್ತದೆ, ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತದೆ ಎನ್ನುವ ಮೂಲಕವಾಗಿ ಲಯನ್ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ದೀಪ ಬೆಳಗುವ ಮೂಲಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಣ ಮತ್ತು ಶಾಲಾ ಕಾರ್ಯಕ್ರಮಗಳ ಸಂಯೋಜಕರು ಶಕೀಲ ರಾಜ್ ಅವರಿಗೆ ಹೂ ನೀಡುವುದರ ಮೂಲಕ ಅವರನ್ನು ಸಂಪ್ರದಾಯವಾಗಿ ಗೌರವದಿಂದ ಸ್ವಾಗತ. ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೆ 25 ವರ್ಷಗಳ ಇತಿಹಾಸವಿದೆ, ಸುದೀರ್ಘ ಇತಿಹಾಸ. ಸ್ಥಾಪನೆಯಾದಂದಿನಿಂದ ಹಳೆ ನೀರು ಹೊಸ ನೀರಿನೊಂದಿಗೆ ಸೇರಿಕೊಂಡು ಮುಂದುವರಿಯುತ್ತಾ ಇದೆ. ಹಳೆ ಬೇರಿಗೆ ಹೊಸ ಚಿಗುರು ಕೂಡೆ ಮರ ಸೊಗಸು ಎನ್ನುವಂತಹ ಮಾತಿದೆ. ಆ ರೀತಿಯಾಗಿ ನಮ್ಮ ಸ್ಥಾಪಕ ಸದಸ್ಯರಲ್ಲಿ ಓರ್ವರಾದಂತಹ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿಯವರು ನಮ್ಮ ಹಿರಿಯ ಸದಸ್ಯರನ್ನು ನೆನಪು ಮಾಡುವುದರ ಜೊತೆಗೆ ಕ್ಲಬ್ಬಿನ ಒಂದು ಇತಿವೃತ್ತಾಂತವನ್ನು ತಮ್ಮ ಮುಂದಿಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಮಾರು ಛೋಟಾ ನಾಯಕರನ್ನ ಸಂತೋಷ್ ಕುಮಾರ್ ಶಾಸ್ತ್ರಿ ಮಂಗಳೂರು ಲಯನ್ಸ್ ಕ್ಲಬ್ನ ಸದಸ್ಯರು, ಮಾಜಿ ರಾಜ್ಯಪಾಲರು, ಅವರು ಸುಮಾರು 40 ಮಂದಿಯನ್ನ ಈ ಒಂದು
ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು. ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು ಸಮ್ಮರ್ ಕ್ಯಾಂಪ್ನಲ್ಲಿ. ಆಮೇಲೆ ಪಯೋನಿಯರ್ಸ್ ಅಂತ ಹೇಳ್ತಾರೆ, ತುಂಬಾ ಡ್ರೀಮಿ ಪೀಪಲ್ ಆಫ್ ದ ಸೊಸೈಟಿ. ಒಬ್ಬೊಬ್ಬರೇ ಕೆಲವರಲ್ಲಿ ತೀರ್ಕೊಂಡು ಲಯನ್ ಕ್ಲಬ್ ಛೋಟಾ ಮ್ಯಾಂಗ್ಳೂರು ನಾನು ಎಣಿಸುದು ನನಗೆ ಸಾಕು ಇನ್ನು ಮುಂದಕ್ಕೆ ಯಾಕೆ ಬೇಕು ಅಂತ. ಯಾಕಂತಂದ್ರೆ ನನ್ನ ಪ್ರೊಫೆಷನ್ ಸಹ ಹಾಗಿದೆ. ಬಹುಶಃ ಪ್ರತಿ ದಿವಸ ವಾರದಲ್ಲಿ 2 ದಿವಸ, ನಮ್ಮದು ತಿಂಗಳಲ್ಲಿ 30 ದಿವಸ ಕೆಲಸ ನಾನು ಕನಿಷ್ಠ. ನನ್ನ ಅಗತ್ಯತೆಯಲ್ಲಿ ತುಂಬ ಇರ್ತದೆ. ಹಾಗಾಗಿ ಬಟ್ ಈಗಿನ ಈ ನವ ಪೀಳಿಗೆ ನಮ್ಮ ಲಯನ್ ಮೆಂಬರ್ನವರು ತುಂಬ ಮುಂದುವರಿಕೆಯಿಂದ ಈ ಕ್ಲಬ್ಬನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಲಯನ್ ಕ್ಲಬ್ ಯಾಕೆ ಸೇರಬೇಕು ಅನ್ನೋದಕ್ಕೆ ಬಹಳಷ್ಟು ಉಂಟು. ನಾನು ನನ್ನ ಈ 30 ವರ್ಷಗಳ ಇದರಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ಅದೆಷ್ಟೋ ಶಾಲೆಗಳ ಇಲ್ಲಿ ನಾವು ವನಮಹೋತ್ಸವವನ್ನು ಮಾಡಿದ್ದೇವೆ. ಬಹುಶಃ ಎಷ್ಟೋ ಮರಗಳು ಇವತ್ತು ಬೆಳೆದು ನಿಂತಿರುವುದು. ಇಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಆ ಮಕ್ಕಳು ಕೊನೆವರೆಗೂ ಲಯನ್ಸ್ ಕ್ಲಬ್ಬನ್ನು ಮುಂದಿಸಿಕೊಳ್ತಾ ಇದ್ದೇವೆ. President of today's function, Shakila Raj, Chief District Chairperson, Education and School Support, is the member of ST Lions Club, Mangalore Kaveri. Besides being in a noble profession of teaching, she is actively involved in various social activities. She stepped into Lionism in the year 2013 by joining Lions Club Kaveri. Despite her professional workload, she took on the mantle of the club treasurer in the year 2014, secretary in 2015, president in 2016, zone chairperson in 2017, region chairperson in 2018, chief coordinator for education and career guidance in 2019, district chairperson for CQI in 2020, Chief District Coordinator for New Voices in 2021, Region Ambassador in 2022. She is recipient of numerous awards in the district as well as in the multiple. With this brief introduction, I present before you Shakila Raj, Chief District Chairperson, Education and School Support. Thank you. ನಮ್ಮ ಇಂದಿನ ಉದ್ಘಾಟಕರನ್ನು ಬಹಳ ಚುಟುಕಿನಲ್ಲಿ ವಿವರವಾಗಿ ಪರಿಚಯಿಸಿದ್ದಾರೆ ನಮ್ಮ ಹಿರಿಯ ಸದಸ್ಯರು ಲಯನ್ ಮಹೇಶ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗೆ ಪಾಲ್ಗೊಂಡಂತಹ ಲಯನ್ ಶಕೀಲಾ ರಾಜ್ ನಮ್ಮನ್ನುದ್ದೇಶಿಸಿ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರುಣಾಳು ಬಾ ಬೆಳಕೆ ಮುಸುಕುದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಎನ್ನುವ ಕವಿವಾಣಿ ಎಷ್ಟೊಂದು ಅರ್ಥಗರ್ಭಿತ. ಮುಸುಕುದಿ ಮಬ್ಬಿನಲ್ಲಿ ಎನ್ನುವುದು ಅಜ್ಞಾನದ ಸಂಕೇತವಾದರೆ ಬೆಳಕು ಜ್ಞಾನದ ಸಂಕೇತ. ಅಜ್ಞಾನದ ಅಂಧಕಾರವನ್ನು ತೊರೆದು ಸುಜ್ಞಾನದ ಸುಪ್ರಭೆಯನ್ನು ಬೀರುವಂತಹ ಆ ಜ್ಞಾನದ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಪ್ರಸ್ತುತವಾಗಿ ನಮ್ಮ ಮಲ್ಲಿಕಾ ಭಂಡಾರಿ ದಂಪತಿಗಳಿಗೆ ನನ್ನ ಮನದಾಳದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅಂದರೆ ಈಗ ಶಿಕ್ಷಣ ಮತ್ತು ಶಿಕ್ಷಕರ ಬಗ್ಗೆ ಒಂದು 4-5 ವಾಕ್ಯಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕೆಂದರೆ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಮತ್ತು ನಾನು ಸಂಯೋಜಕರು, ಡಿಸ್ಟ್ರಿಕ್ಟಲ್ಲಿ ಸಂಯೋಜಕರು, ಎಜುಕೇಷನ್ ಮತ್ತು ಸ್ಕೂಲ್ ಸಪೋರ್ಟಿನ ಸಂಯೋಜಕರಾದ ಕಾರಣದಿಂದಾಗಿ ಶಿಕ್ಷಣ ಮತ್ತು ಶಿಕ್ಷಣದ ಕುರಿತಾಗಿ ಅಂದರೆ ಇಲ್ಲಿ ಶಿಕ್ಷಣ ನಮಗೆ ಗೊತ್ತಿದ್ದ ಹಾಗೆ ಶಿಕ್ಷಣ ನಮ್ಮ ಎಲ್ಲರ ಮಾನವ ಜೀವನದ ಒಂದು ಅವಿಭಾಜ್ಯ ಅಂಗ. ನಮ್ಮೆಲ್ಲರ ಈ ವೈಯಕ್ತಿಕ ಆಗಲಿ ಆ ವೃತ್ತಿಯ ಯಶಸ್ವಿಗೆ ಕಾರಣ ಶಿಕ್ಷಣ. ಈ ಶಿಕ್ಷಣದ ಯಶಸ್ವಿಗೆ ಮೊದಲು ನಾವು ಉತ್ತಮ ಪ್ರಜೆಯಾಗುವುದು ಮುಖ್ಯ.
ಈ ಶಿಕ್ಷಣದ ಕೊರತೆಯಿಂದಾಗಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಅನೇಕ ಸಾಮಾಜಿಕ ಸಮಸ್ಯೆಗಳು ನಮಗೆ ಗೊತ್ತಿದ್ದಾಗೆ ಅಸಮಾನತೆ, ಲಿಂಗ ತಾರತಮ್ಯ, ಧಾರ್ಮಿಕ ವ್ಯತ್ಯಾಸ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಹಾಗೂ ನಮಗೆ ಗೊತ್ತಿದ್ದಾಗೆ ಜ್ಞಾನವನ್ನು ನಾವು ಪಡೆಯಲು ಯಾವುದೇ ಆದಂತಹ ಸಮಯ ಬೇಡ, ಅದಕ್ಕೆ ಯಾವುದೇ ಆದಂತಹ ಪ್ರಾಯದ ಮಿತಿ ಇಲ್ಲ. ನಮ್ಮ ಸಾಧನೆಗೆ ವೈಯಕ್ತಿಕವಾಗಿ ವೃತ್ತಿಪರವಾಗಿ ನಾವು ಸಾಧನೆಗೈಯಲು ಯಾರು ಕೂಡ ನಾವು ಶಿಕ್ಷಣವನ್ನು ಯಾವ ಪ್ರಾಯದಲ್ಲಿ ಕೂಡ ಅವನು ಪಡೆಯಬಹುದು. ಹಾಗೂ ಇಲ್ಲಿ ನಾವು ಉತ್ತಮ ಪ್ರಜೆ ಆಗುವುದು ಮುಖ್ಯ. ಒಬ್ಬ ಶಕ್ತಿಶಾಲಿಯಾಗಿ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಏನನ್ನು ಬೇಕಾದರೂ ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಅವನು ಕೆಲವೊಂದನ್ನು ಕಳೆದುಕೊಳ್ಳಬಹುದು, ಕೆಲವೊಂದನ್ನು ಪಡೆದುಕೊಳ್ಳಬಹುದು. ಒಬ್ಬ ಲಕ್ಷಾಧೀಶ ಭಿಕ್ಷಾಧೀಶನಾಗ್ಬೋದು. ಆದರೆ ಅವನಲ್ಲಿರುವಂತಹ ಒಂದು ಜ್ಞಾನ ವಿದ್ಯೆ ಇದೆಯಲ್ಲ, ಅದು ಯಾರಿಂದಲೂ ಯಾವಾಗಲೂ ಅಪಹರಣಕ್ಕೆ ಒಳಪಡದಂತಹ ಒಂದು ಒಂದು ರತ್ನ ಅಂತ ಅದನ್ನು ಹೇಳಬಹುದು. ಅಂದರೆ ಎಲ್ಲರೂ ಕೂಡ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಪ್ರತಿಸ್ಪರ್ಧಿಗಳಾಗಬೇಕಾದ್ರೆ ಅವರು ವಿದ್ಯಾವಂತರಾಗಬೇಕು. ಕಲಿಯುವ ಹಂಬಲವಿದ್ದರೆ ಸಾಲದು, ಅದಕ್ಕೆ ಸೂಕ್ತ ಬೆಂಬಲವಿರಬೇಕು. ಆ ಪ್ರತಿಭಾವಂತ ವಿದ್ಯಾವಂತರು, ಅದರಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಅವರಿಗೆ ಆರ್ಥಿಕ ಸಹಾಯ ಮಾಡಿ ಅವರಿಗೆ ಶಿಕ್ಷಣಕ್ಕೆ ಬೆಂಬಲವನ್ನು ನೀಡುವುದು ನಮ್ಮ ಈ ಲಯನ್ಸ್ ಮೂಲಕವಾಗಿ ಕೂಡ ನಾವು ಮಾಡ್ಬೋದು. ಅಂದರೆ ಈ ಲಯನ್ಸ್ ಮೂಲಕವಾಗಿ ಪ್ರತಿಯೊಂದು ಕ್ಲಬ್ಬಿನಲ್ಲಿ 1-2-3 ವಿದ್ಯಾರ್ಥಿಗಳಿಗಾದರೂ ನಾವು ಅವರಿಗೆ ಪ್ರತಿ ವರ್ಷ ಅವರ ವಿದ್ಯಾಭ್ಯಾಸ ಅಂದರೆ ಅವರಿಗೆ ಪ್ರೈವೇಟ್ ಶಾಲೆಗೆ ಅಥವಾ ಪ್ರೈವೇಟ್ ಕಾಲೇಜಿಗೆ ಹೋಗಬೇಕಂತೆಲ್ಲ ಸರ್ಕಾರಿ ಶಾಲೆಗೆ ಹೋಗುವಂಥ ವಿದ್ಯಾಭ್ಯಾಸಕ್ಕೆ ಅನುಕೂಲತೆಗಳನ್ನು ಕೂಡ ಹೇಳ್ಬೋದು. ನಾನೊಂದು ಉದಾಹರಣೆಯನ್ನು ಈ ರೀತಿ ಕೊಡ್ತಾ ಇದ್ದೇನೆ. ನಾನು ಕಲಿಸುವಂಥ ಕಾಲೇಜಿನಲ್ಲಿ ಒಬ್ಬ ಫಸ್ಟ್ PUC ಒಂದು ಹುಡುಗಿ ಹಠಾತ್ತಾಗಿ ಅವಳ ತಂದೆ ತೀರಿ ಹೋದಾಗ ಅವರ ಮನೆ ಪರಿಸ್ಥಿತಿ ಹದಗೆಟ್ಟಿತ್ತು. ಅವಳಿಗೆ ಸ್ಟಡೀಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಶಿಕ್ಷಕರಾದವರು, ಆದರೆ ಅವಳು ಪ್ರತಿಭಾವಂತ ವಿದ್ಯಾರ್ಥಿ, ಕಲಿಯೋದ್ರಲ್ಲಿ ಕಾಲೇಜಲ್ಲಿ ಫಸ್ಟ್ ಆಗಿದ್ಲು. ಆ ಸಮಯದಲ್ಲಿ ನಾವು ಅವಳನ್ನು ಕರೆತಂದು ಅವಳ ಜವಾಬ್ದಾರಿಯನ್ನು ನಾನು ತಗೊಂಡು ಆ ವರ್ಷ 2 ವರ್ಷ PUC ವಿದ್ಯಾಭ್ಯಾಸವನ್ನು ಕೂಡ ಅವಳಿಗೆ ಶುಲ್ಕವನ್ನು ನೀಡಿ ವಿದ್ಯಾಭ್ಯಾಸವನ್ನು ನೀಡಿದರು. ಆ ನಂತರ ಡಿಗ್ರಿಯನ್ನು ಸರ್ಕಾರಿ ಕಾಲೇಜಿಗೆ ಅವರನ್ನು ಸೇರಿಸಿ, ಯಾಕೆಂದರೆ ಸರ್ಕಾರಿ ಕಾಲೇಜಿಗೆ ಅವರಿಗೆ ಫೀಸ್ ಅಷ್ಟು ಹೆಚ್ಚಿಲ್ಲ. ಪದವಿ ಶಿಕ್ಷಣಕ್ಕೆ ವರ್ಷಕ್ಕೆ 6,000 ಮಾತ್ರ. 6,000 ಶುಲ್ಕವನ್ನು ನೀಡಿ ಈಗ 3ನೇ ವರ್ಷದಲ್ಲಿ ಆ ವಿದ್ಯಾರ್ಥಿ ಇದ್ದಾಳೆ. ಇಲ್ಲದ್ರೆ ಅಂದರೆ ಒಂದು ಹೆಣ್ಣು ವಿದ್ಯಾರ್ಥಿ, ಹೆಣ್ಣೊಬ್ಬಳು ಕಲಿತರೆ ಇಡೀ ಕುಟುಂಬವೇ ಕಲಿತಂತೆ, ಅವಳೊಬ್ಬಳು ಜಾಗೃತಳಾದರೆ ಇಡೀ ಸಮಾಜವೇ ಜಾಗೃತಳಾದನೆ ಅಂತೇಳಿ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಈಗ ನಾನು ಅವರಿಗೆ ಹೆಲ್ಪ್ ಮಾಡಿದೆ ಅಂತಲ್ಲ, ಇದೊಂದು ಉದಾಹರಣೆ ಅಷ್ಟೇ. ಈ ರೀತಿಯಾಗಿ ಮಾಡಿದರೆ ಈ ವಿದ್ಯಾರ್ಥಿಗಳನ್ನು, ಅದರಲ್ಲಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಅವರು ಸಹಾಯ ಮಾಡಿದರೆ ಅವರು ಇಡೀ ಕುಟುಂಬವೇ ಅವರ ವೃದ್ಧಿ ಆಗೋದ್ರಲ್ಲಿ ಏನೂ ಸಮಸ್ಯೆವಿಲ್ಲ. ಅದೇ ರೀತಿಯಾಗಿ ಒಬ್ಬರು ಶಿಕ್ಷಕರು ಅಂತ ಹೇಳಿದರೆ, ಇಲ್ಲಿ ಅವರು ಶಿಕ್ಷಕರಾಗೋದು ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ವಿಷಯ. ಒಬ್ಬರು ಶಿಕ್ಷಕರಾಗುವುದಕ್ಕೆ ನಾವು ಶಿಕ್ಷಕರಾಗಿ ಹೆಚ್ಚು ಹೇಳಿಕೊಳ್ಳುವಂಥದ್ದಿಲ್ಲ. ನಾವು ಶಿಕ್ಷಕ ವೃತ್ತಿಯ ಬಗ್ಗೆ ನಮಗೆ ಅಭಿಮಾನ ಬೇಕು. ನಾವು ಕಲಿಸುವಂಥ ವಿಷಯದ ಬಗ್ಗೆ ನಮಗೆ ಆಸಕ್ತಿ ಬೇಕು. ನಮ್ಮ ಮಕ್ಕಳನ್ನು ನಾವು ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು. ಆ ಪ್ರೀತಿ ನಮಗೆ ಅವರಿಗೆ ನೀಡಿದಾಗ ಸರಿ ಸಮಾನವಾಗಿ ಅವರು ಕೂಡ ನಮಗೆ ನೀಡುತ್ತಾರೆ. ಇದಕ್ಕೆ ನಾನು ಇತಿಹಾಸಗಳ ಪುಟಗಳನ್ನು ತೆಗೆದಾಗ ಅಲ್ಲಿ ನಿಮಗೆ ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಮಹಾಶಯನ ಬಗ್ಗೆ ಒಂದು ಸಣ್ಣ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಿಮಗೆ ಕೊಡ್ಬೋದು. ಒಮ್ಮೆ ಅಲೆಕ್ಸಾಂಡರ್ ಮಹಾಶಯ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವನಿಗೆ ತನ್ನ ಮಂತ್ರಿಯ ಜೊತೆ ವಿಹಾರಕ್ಕೆ ಸಂಜೆ ಹೋಗ್ತಾ ಇರ್ತಾನೆ. ಹೋಗುವಾಗ ಅವನಿಗೆ
ತನ್ನ ಪರಮ ಗುರುವಾದ ಅರಿಸ್ಟಾಟಲ್ ಅವನಿಗೆ ಭೇಟಿ ಮಾಡ್ತಾನೆ. ಅರಿಸ್ಟಾಟಲ್ ಪರಮ ಗುರು ಅವನನ್ನು ನೋಡಿದ ಕೂಡಲೇ ಇವನು ಅಲೆಕ್ಸಾಂಡರ್ ಮಹಾಶಯ ಅವನು ತನ್ನ ಮಂಡಿಯನ್ನು ಊರಿ ಅವನಿಗೆ ವಿನಯದಿಂದ ಅವನು ನಮಸ್ಕಾರ ಮಾಡಿದನು. ಆ ಅರಿಸ್ಟಾಟಲ್ ಗುರು ಇವನನ್ನು ವಿನಯದಿಂದ ವಂದನೆ ಮಾಡಿದ್ದನ್ನು ನೋಡಿ ಆ ವಂದನೆಯನ್ನು ಸ್ವೀಕರಿಸಿ ಆನಂತರ ಸುಮ್ಮನೆ ಮರಳಿದನು. ಅವನ ಮಂತ್ರಿ ಕೇಳಿದನು, ಲೇ ಮಹಾರಾಜ, ನೀನು ಇಷ್ಟೊಂದು ಶ್ರೀಮಂತ ಮಹಾರಾಜ, ನಿನ್ನ ತಂದೆ ನಿನಗೆ ಇಷ್ಟೊಂದು ಶ್ರೀಮಂತವನ್ನು ನೀಡಿದ್ದಾರೆ, ಸುಂದರವಾದ ದೇಹವನ್ನು ಕೊಟ್ಟಿದ್ದಾರೆ, ಆ ವಿದ್ಯೆಯನ್ನು ಯುದ್ಧದ ಕಲೆಯನ್ನು ನೀಡಿದ್ದಾರೆ. ಅಷ್ಟಿರುವಾಗ ನೀನು ಭಿಕ್ಷುಕನಂತಿರುವ ಈ ಒಂದು ಅರಿಸ್ಟಾಟಲ್ ಗುರುವಿಗೆ ವಿನಯದಿಂದ ನಮ್ಮ ತಂದೆಗಿಂತ ಅವನಿಗೆ ಹೆಚ್ಚು ಗೌರವ ಕೊಡ್ತಾ ಇದೆಯಲ್ಲ ಅಂತ. ಆಗ ಅಲೆಕ್ಸಾಂಡರ್ ಮಹಾರಾಜ ನೀಡಿದಂಥ ಉತ್ತರವು ನಾವು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾಗ್ತದೆ. ಏನಂತ ಹೇಳಿದರೆ, ನನ್ನ ತಂದೆ ನನ್ನನ್ನು ಆಕಾಶದಿಂದ ಇಲ್ಲಿ ಭೂಮಿಗೆ ತಂದರು, ಆದರೆ ನನ್ನ ಗುರುವು ಭೂಮಿಯಿಂದ ಆಕಾಶದ ಎತ್ತರಕ್ಕೆ ಕೊಂಡೋದ್ರು ಅಂತ. ನನ್ನ ತಂದೆ ನನಗೆ ನಾಶವಾಗುವಷ್ಟು ಶ್ರೀಮಂತವನ್ನು ನೀಡಿದರು, ನನ್ನ ಗುರು ನನಗೆ ಅವರು ದಿವ್ಯ ಸಂಜೀವಿನಿಯನ್ನು ಕರುಣಿಸಿದರು ಅಂತ. ಅಂದರೆ ಇಲ್ಲಿ ಇದನ್ನು ನಾನು ಹೇಗೆ ಮರೆಯಲಿ, ಇದನ್ನು ಹೇಗೆ ನಾನು ಗೌರವಿಸದೇ ಇರಲಿ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿತ್ತು ಅಂತ ಹೇಳಿಕೊಂಡು ಅದು ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಅದೇ ರೀತಿ ನಾವಿಲ್ಲಿ ಅತ್ಯಂತ ಸಂದಿಗ್ಧ, ಸಂಕೀರ್ಣ, ಸ್ಥಿತ್ಯಾಂತರ ಕಾಲಘಟ್ಟದಲ್ಲಿದ್ದೇವೆ. ನಮ್ಮನ್ನು ನಾವು ರಕ್ಷಿಸಿಕೊಂಡು ಆರೋಗ್ಯಶಾಲಿ ಪ್ರಜೆಗಳಾಗಿ ಬದುಕಬೇಕಾದರೆ ನಾವು ನಮ್ಮ ಕರ್ತವ್ಯಶೀಲರಾಗುವುದು. ನಮಗೆ ಹಕ್ಕುಗಳು ಬೇಕು, ಸವಲತ್ತುಗಳು ಬೇಕು, ಎಲ್ಲವೂ ಬೇಕು. ಆದರೆ ಅದರ ಜೊತೆಯಾಗಿ ನಮಗೆ ಕರ್ತವ್ಯ ಪ್ರಜ್ಞೆಯು ಕೂಡ ಅತ್ಯಗತ್ಯ. ಇಲ್ಲಿ ಇದಕ್ಕೆ ಕೂಡ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡಬಲ್ಲೆ ಈ ಸಮಯದಲ್ಲಿ. ಏನಂತೇಳಿದರೆ, ಕೇಳಿದಂಥ ಒಂದು ಸಣ್ಣ ಕತೆ. ಒಂದು ಕಾಡಿತ್ತಂತೆ. ಆ ಕಾಡಿನಲ್ಲಿ ದೊಡ್ಡ ಹೆಮ್ಮರ. ಆ ಹೆಮ್ಮರದಲ್ಲಿ ಹಲವಾರು ಹಂಪಲಗಳು, ಆ ನಂತರ ಅಲ್ಲಿ ಹಲವಾರು ಪಕ್ಷಿಗಳು ವಾಸ ಮಾಡ್ತಾ ಇತ್ತು. ಆ ನಂತರ ಅಲ್ಲಿ ಆ ಮರದ ಕೆಳಗೆ ಹಲವಾರು ಪ್ರಾಣಿಗಳು ಆ ನೆರಳಿಗಾಗಿ ವಾಸ ಮಾಡ್ತಾ ಇತ್ತು. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಆ ಮರಕ್ಕೆ ಬೆಂಕಿ ಬಿತ್ತು. ಬೆಂಕಿ ಬಿದ್ದ ನಂತರ ಆ ಪ್ರಾಣಿಗಳೆಲ್ಲ ಓಡಿದವು, ಅಲ್ಲಿದ್ದ ಪಕ್ಷಿಗಳು ಕೂಡ ಓಡಿದವು. ಆ ನಂತರ ಓಡಲಿಕ್ಕೆ ಪ್ರಾರಂಭಿಸಿದ ಮೇಲೆ ಆ ಕೊಂಬೆಗಳಲ್ಲಿದ್ದ ಒಂದು ಸಣ್ಣ ಪಕ್ಷಿ ಮಾತ್ರ ಆಲೋಚನೆ ಮಾಡಿತಂತೆ, ನನಗೆ ಆಶ್ರಯ ಕೊಟ್ಟ ಮರ, ನನಗೆ ಜೀವ ಕೊಟ್ಟ ಮರ, ನಾನೀಗ ಏನು ಮಾಡಲಿ ಅಂತ ಹೇಳಿಕೊಂಡು ಆಗ ಅದು ಅಲ್ಲಿಂದ ಅಲ್ಲಿಗೆ ಒಂದು ನದಿಗೆ ಹೋಗಿ ನದಿಯಲ್ಲಿ ಮುಳುಗಿ ತನ್ನ ರೆಕ್ಕೆಯನ್ನು ಒದ್ದೆ ಮಾಡಿ ಬಂದು ಆ ಮರಕ್ಕೆ ನೀರನ್ನು ಚಿಮುಕಿಸಿದಂತೆ, ತನ್ನ ರೆಕ್ಕೆಯಲ್ಲಿದ್ದ ನೀರನ್ನು ಚಿಮುಕಿಸಿತು. ಆ ನಂತರ ಮತ್ತೆ ಹೋಗಿ ಮತ್ತೆ ಬಂದು ಮತ್ತೆ ಹೋಗಿ ಈ ರೀತಿಯಾಗಿ ಕ್ರಿಯೆಯನ್ನು ಮಾಡ್ತಾ ಇರುವಾಗ ಕೊನೆಗೆ ಆ ಬೆಂಕಿ ತನ್ನ ರೆಕ್ಕೆಗೆ ಕೂಡ ಹಿಡಿಯಿತು. ಆಗ ಅರಣ್ಯದಲ್ಲಿದ್ದ ಈ ವರೇಣ್ಯರು ಈ ಸುದ್ದಿಯನ್ನು ಅವರು ದೇವೇಂದ್ರನಿಗೆ ಮುಟ್ಟಿಸಿದರು. ಆಗ ದೇವೇಂದ್ರನು ಈ ಉರಿತಿದ್ದ ಈ ಮರವನ್ನು ಉಳಿಸಲಿಕ್ಕೆ ಈ ಒಂದು ಸಣ್ಣ ಪಕ್ಷಿ ತನ್ನ ಬದುಕನ್ನೇ ತ್ಯಾಗ ಮಾಡುತ್ತಿದೆಯಲ್ಲ ಎಂದು ಹೇಳಿ ಅದು ತಾನು ಆ ಸಮಯದಲ್ಲಿ ಮಾಯದ ಮಳೆಯನ್ನು ಸುರಿಸಿದರು. ಕೊನೆಗೆ ಮಳೆ ಬಂತು. ಮಳೆ ಬಂದಾದ ನಂತರ ಈ ಹಕ್ಕಿಯ ಬೆಂಕಿಯು ತಣ್ಣಗಾಯಿತು, ಹಕ್ಕಿಯ ರೆಕ್ಕೆಯೂ ಉಳಿಯಿತು, ಮರವು ಕೂಡ ಉಳಿಯಿತು. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಇಲ್ಲಿ ಅರ್ಥ ಆ ಹಕ್ಕಿಯ ಕರ್ತವ್ಯ. ನಾವೀಗ ಶಿಕ್ಷಕರಾಗಲಿ ಯಾರು
ನಮಗೆ ಈಗ ಒಂದು ಜವಾಬ್ದಾರಿ ಇದೆ. ನಮಗೆ ವೇತನ ಬೇಕು, ಎಲ್ಲವೂ ಬೇಕು. ಆದರೆ ಅದು ಎಲ್ಲಿಂದ ಬರಬೇಕು? ಈ ಮಣ್ಣಿನಿಂದ, ಈ ನಾಡಿನಿಂದ, ಈ ದೇಶದಿಂದ. ಆದ್ದರಿಂದ ನಮ್ಮೆಲ್ಲರಿಗೂ ಕರ್ತವ್ಯ ಪ್ರಜ್ಞೆ ಒಂದು ಇರಲೇಬೇಕು ಅಂತ ಈ ಸಮಯದಲ್ಲಿ ಹೇಳುತ್ತಾ, ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಸವಿಜೀವನವು ಅನುದಿನವೂ ನಿಮ್ಮದಾಗಿರಲಿ, ಕನಸುಗಳು ರಂಗಿರಾಗಿರಲಿ, ಎಂದೆಂದಿಗೂ ಸುಖ ಶಾಂತಿ ನಿಮ್ಮಲ್ಲಿ ತುಂಬಿರಲಿ. ನಿಮಗೆಲ್ಲರಿಗೂ ಮುಂದೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ವಂದನೆಗಳು. ಉದ್ಘಾಟನೆಯ ಮಾತುಗಳಾಗಿ ಬಹಳ ಸೊಗಸಾಗಿ ಈ ದಿನದ ಅಂದರೆ ಶಿಕ್ಷಕರ ದಿನದ ಆ ಒಂದು ಮಹತ್ವವನ್ನು ಸ್ವತಃ ಒಬ್ಬ ಉಪನ್ಯಾಸಕಿಯಾಗಿ ನಮಗೆ ವಿವರಿಸಿದ್ದಾರೆ. ಶಿಕ್ಷಕರ ವೃತ್ತಿ ಎನ್ನುವುದು ಅದು ಬಹಳ ಅಮೂಲ್ಯವಾದಂತಹ, ರಾಷ್ಟ್ರವನ್ನು ನಿರ್ಮಿಸುವಂತಹ ಒಂದು ವೃತ್ತಿ ಅಂತ ಹೇಳಿಕೊಳ್ತಾ ಅವರ ಸಂದೇಶದ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಇದೀಗ ಶಿಕ್ಷಕರನ್ನು ಗೌರವಿಸುವಂತಹ, ಅವರಿಗೆ ಗೌರವವನ್ನು ಸಮರ್ಪಿಸುವಂತಹ ಕಾರ್ಯಕ್ರಮ. 2 ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ಅವರನ್ನು ವೇದಿಕೆಯ ಮುಂದಕ್ಕೆ ಕರೀತಾ ಇದ್ದೇನೆ. ಶಕುಂತಲಾ ಎಸ್ ಉಳ್ಳಾಲ್ ಮತ್ತು ದಾಕ್ಷಾಯಿಣಿ. ಸಭಾಧ್ಯಕ್ಷರೇ, ಗಣ್ಯರೇ ಹಾಗೂ ಲಯನ್ಸ್ ಬಂಧುಗಳೇ, ಅತಿಥಿಗಳೇ, ನಾನು ನಿಮ್ಮ ಮುಂದೆ ಶಕುಂತಲಾ ಎಸ್ ಉಳ್ಳಾಲ್ ಇವರ ಕಿರು ಪರಿಚಯವನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರು ಶ್ರೀಯುತ ಗೋವಿಂದ ಹಾಗೂ ಸೀತಾ ದಂಪತಿಗಳ ಮಗಳಾಗಿ ಉಡುಪಿ ಜಿಲ್ಲೆಯ ಬಾರಕೂರು ಎಂಬಲ್ಲಿ ಜನಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಾಳದಲ್ಲಿ ಪ್ರಾಥಮಿಕ ಶಿಕ್ಷಣ, ನ್ಯಾಷನಲ್ ಜೂನಿಯರ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ, ಉಡುಪಿ ಸರಕಾರಿ ಹೆಣ್ಮಕ್ಕಳ ಶಾಲೆಯಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದು ಕಜ್ಕೆ ಎಂಬಲ್ಲಿ ಔದ್ಯೋಗಿಕ ಬದುಕಿಗೆ ಪಾದಾರ್ಪಣೆ ಮಾಡಿದರು. 2023-24ನೇ ಶೈಕ್ಷಣಿಕ ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಬೆ ಇಲ್ಲಿಯ ಮುಖ್ಯ ಗುರುಗಳಾದ ತಮಗೆ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ. ತಮ್ಮ ಮುಂದಿನ ಜೀವನ ಸಫಲವಾಗಲೆಂದು ನಾವೆಲ್ಲರೂ ಹೃದಯಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ದಾಕ್ಷಾಯಿಣಿಯವರ ಪರಿಚಯ ಇದೀಗ ಮಹಮ್ಮದ್ ಆಸಿಫ್ ಇವರಿಂದ. ಲಯನ್ ಮಹಮ್ಮದ್ ಆಸಿಫ್. ದಾಕ್ಷಾಯಿಣಿಯಮ್ಮ, ಶ್ರೀಮತಿ ದಾಕ್ಷಾಯಿಣಿಯಮ್ಮ ಇವರು ಶ್ರೀಯುತ ಶ್ಯಾಮ್ ನಾಯಕ್ ಹಾಗೂ ತುಳಸಿ ದಂಪತಿಗಳ ಪುತ್ರಿ. ಇವರು ಪ್ರಾಥಮಿಕ ಶಿಕ್ಷಣ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಹಾಗೂ ಪ್ರೌಢ ಶಿಕ್ಷಣವನ್ನು ಅಲ್ಲೇ ಮುಗಿಸಿದ್ದು, ಕುವೆಂಪು ಶತಮಾನೋತ್ಸವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸಕ್ತ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅನೇಕ ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದುಕೊಂಡು ಸುಳ್ಯ ಶಾಲೆಯ ಗುರುಗಳಾದ ತಮಗೆ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಗೌರವಗಳನ್ನು ಅರ್ಪಿಸುತ್ತಿದ್ದೇವೆ. ತಮ್ಮ ಇನ್ನುಳಿದ ಜೀವನವನ್ನು ಮತ್ತಷ್ಟು ಹುರುಪಿನಿಂದ ಕಾರ್ಯನಿರ್ವಹಿಸಿ ಫಲಭದ್ರವಾಗಿರುವುದೆಂದು ತುಂಬ ಹೃದಯದಿಂದ ಹಾರೈಸುತ್ತಿದ್ದೇನೆ. ಸೇರಿ 2 ಶಿಕ್ಷಕಿಯರನ್ನು ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಸನ್ಮಾನ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು
ಕಾರ್ಯಕ್ರಮಕ್ಕೆ ಅವರನ್ನು ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಅನುಭವವನ್ನು ಪಡೆದು ಅದರಲ್ಲಿ 25 ವರ್ಷಗಳಿಗೂ ಹೆಚ್ಚು ಕಾಲ ಲಯನ್ಸ್ ಕ್ಲಬ್ಬಿನಲ್ಲಿ ಸೇವೆಯನ್ನು ಸಲ್ಲಿಸಿ ಸೇವಾ ಕಾರ್ಯಕ್ರಮಗಳಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿರುವಂತಹ ಅತ್ಯಂತ ಹಿರಿಯರು ಬನ್ನಾಡಿ ಬಾಲಕೃಷ್ಣ ಶೆಟ್ಟಿಯವರು, ಅವರಿಗೆ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಪರವಾಗಿ ಆತ್ಮೀಯವಾದಂತಹ ಅಭಿನಂದನಾ ಗೌರವ. ಇದೀಗ ಇಂದಿನ ಮತ್ತೊಂದು ಕಾರ್ಯಕ್ರಮ ಕ್ಲಬ್ಬಿನ ಗುಣಮಟ್ಟ ಮುಂದುವರಿಕೆ ಅಂದರೆ ಸುಸ್ಥಿತಿ ಕಾಪಾಡುವಿಕೆ, ಇದರ ಬಗ್ಗೆ ಮಾಹಿತಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾ ಸಂಯೋಜಕರು ಲಯನ್ ಪ್ರಶಾಂತ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಹಾಗೂ ಅದರ ಸಮಿತಿ ಸದಸ್ಯರು ನಮ್ಮ ಕ್ಲಬ್ಬಿನವರೇ ಆದಂತಹ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಲಯನ್ ಮಲ್ಲಿಕಾ ಎಸ್ ಭಂಡಾರಿ ಅವರು ನಮ್ಮೊಟ್ಟಿಗಿದ್ದಾರೆ. ಇದೀಗ ಅವರು ನಮ್ಮ ಇಂದಿನ ಕಾರ್ಯಕ್ರಮದ ಮಾಹಿತಿ ನೀಡುವಂತಹ ಲಯನ್ ಪ್ರಶಾಂತ್ ಶೆಟ್ಟಿ ಅವರನ್ನು ಪರಿಚಯಿಸುತ್ತಾ ಈ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದ್ದಾರೆ. ಲಯನ್ ಮಲ್ಲಿಕಾ ಎಸ್ ಭಂಡಾರಿ. ಹೇಳಲಿಕ್ಕೆ ಹೊರಟವರು ನಮಗೆ ಆಲ್ರೆಡಿ ಪರಿಚಯದವರು. ಅವರು ಲಾಸ್ಟ್ ಟೈಮ್ ಕೂಡ ನಮ್ಮೊಟ್ಟಿಗೆ ಬಂದು ನಮಗಿಂತ ಮುಂಚೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೆಲ್ಲ ಅಗತ್ಯ ಉಂಟು ಅದನ್ನೆಲ್ಲ ಈವನ್ ಬ್ಯಾನರ್ ಕೂಡ ಸಿಕ್ಕಿಸುವಲ್ಲಿ ನಮಗೆಲ್ಲ ನೆರವಾಗಿ ಈ ಒಂದು ಕಾರ್ಯಕ್ರಮನ ಹೋದ ವರ್ಷ GMTಯ ಒಂದು ಮುಖ್ಯ ಸಂಯೋಜಕರಾಗಿ ನಮ್ಮೊಂದಿಗಿದ್ದರು. ಅವರು ಕ್ಲಬ್ಬಿಗೆ ಸೇರಿ ತುಂಬ ವರ್ಷ ಆಗಲಿಲ್ಲ ಆ್ಯಕ್ಚುಲಿ, ಆದರೆ ಅವರು ಸೇರಿದಂದಿನಿಂದ ನಮ್ಮ ಡಿಸ್ಟ್ರಿಕ್ಕಲ್ಲಿ ಒಂದು ನೋಟೆಡ್ ಅವರು ಒಳ್ಳೆ MC ಮಾಡುವುದರೊಂದಿಗೆ ಅವರು ನಮಗೆ ಎಲ್ಲ ಕ್ಲಬ್ಬಿಗೂ ತುಂಬ ಪರಿಚಯ ಆದರು. ಸ್ಟಾರ್ಟಿಂಗ್ನಲ್ಲೇ ಅವರು ಜಾಯಿಂಟ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ, ಡಿಸ್ಟ್ರಿಕ್ಟ್ ಅಚೀವರ್ಸ್ ಡೇ ಪ್ರೋಗ್ರಾಮ್ ಇದ್ದು ಕೋಆರ್ಡಿನೇಟರ್ ಆಗಿ, ಮಿಡ್ ಕನ್ವೆನ್ಷನ್ದು ಕೋಆರ್ಡಿನೇಟರ್ ಆಗಿ, ಹಾಗೂ ಚೀಫ್ ಡಿಸ್ಟ್ರಿಕ್ಟ್ GMT ಕೋಆರ್ಡಿನೇಟರ್ ಆಗಿ ಡಿಸ್ಟ್ರಿಕ್ಕಲ್ಲಿ ಭಾರಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರು ಜಿಲ್ಲೆಯದ್ದು ಮಾತ್ರ ಅಲ್ಲ ಮಲ್ಟಿಪಲ್ ಅಲ್ಲ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಅವರ ಹೆಚ್ಚು ವಿವರ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅವರು ಲಯನ್ಸ್ ಕ್ಲಬ್ ಅಶೋಕನಗರದ ಸದಸ್ಯರು ಹಾಗೂ ನಮಗೆಲ್ಲ ಚಿರಪರಿಚಿತರು. ಆದ್ದರಿಂದ ನಾನು ಅವರ ಪರಿಚಯವನ್ನು ತುಂಬ ಚಿಕ್ಕದಾಗಿ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ CQO ಬಗ್ಗೆ ಹೇಳುವುದಾದರೆ, ನಾನು ಮೊದಲಿಗೆ ಈಗ CQO ಟೀಮ್ ಮೆಂಬರ್ ಆಗಿ ಈ ಸಲ ನಮ್ಮ ಜಿಲ್ಲಾ ಗವರ್ನರ್ ಮೆಲ್ವಿನ್ ಡಿಸೋಜರ್ ಅವರು ನೇಮಿಸಿದ್ದಾರೆ. ಹೆಚ್ಚಿಗೆ ತಿಳಿಯಲಿಕ್ಕೆ ಹೋಗಲಿಲ್ಲ ನಾನು, ಆದರೆ ನಮಗೆ ನಮ್ಮ ಚೀಫ್ ಕೋಆರ್ಡಿನೇಟರ್ ಆದ ಪ್ರಶಾಂತ್ ಶೆಟ್ಟರು ಆದಷ್ಟು ನಮಗೆ ಮೆಟೀರಿಯಲ್ ಕಳಿಸಿದ್ದಾರೆ. ಅದನ್ನು ಇನ್ನೂ ನಾನು ಸ್ಟಡಿ ಮಾಡಬೇಕಷ್ಟೆ. ವೆನ್ ಯು ಗಿವ್ ಸಮ್ವನ್ ಎ ಡ್ರಿಂಕ್ ಆಫ್ ವಾಟರ್ ಯು ಕ್ಯಾನ್ quench their thirst for a day, but by building a clean water system you change their lives and their community for good. That is the kind of big sustainable impact that our greatest Lions Club International helped us make every single day. Over the last 100 years, the kindness of Lions has multiplied across borders, oceans and continents. With over 1.4 million members, we now have an opportunity to truly change our world. We need to expand our service and support with our growing membership. So let us keep serving and let us keep supporting great service at home and around the world. Our mission is to empower Lions clubs, volunteers and partners to improve health and well-being, strengthening communities and support those in need through humanitarian services and grants that impact lives globally and encourage peace and international understanding. As Lions, we hold ourselves to the absolute highest standards in everything we do. Our members and clubs are dedicated to serving others, and it shows. We campaign kindness in our communities and actively work to improve the lives of all people. Every journey begins with a single step. One act of service, one encouraging word, one gift of generosity is often all it takes to bring hope where it is needed most.
ಆ್ಯಕ್ಚುಲಿ ನಮ್ಮದು ಈ CQ ಅಂದರೆ ಇದು ಕ್ಲಬ್ ಲೆವೆಲ್ಗೆ ನಮಗೆ ಆ್ಯಕ್ಚುಲಿ ಇರುವಂಥದ್ದು. ಕ್ಲಬ್ ಲೆವೆಲಲ್ಲಿ ನಮಗೆ ಸರ್ವ್ ಅಂತ ನಾವೊಂದು ದೊಡ್ಡ ಸೇವಾ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಮೇಯ್ನ್ ಸರ್ವ್ ನಾವು ಸೇವಾ ಸಂಸ್ಥೆಯ ಒಂದು ಸದಸ್ಯರು. ಹಾಗೆ ನಮ್ಮದು ಮೇಯ್ನ್ ಇದು ಗೋಲು ನಮ್ಮ ಹತ್ತಿರದಲ್ಲಿ ನಮ್ಮ ಸರೌಂಡಿಂಗ್ಸಲ್ಲಿ ಯಾರಿಗಾದರೂ ಅಗತ್ಯವಿದ್ದಲ್ಲಿ ನಾವು ಅಲ್ಲಿ ಇರಬೇಕಾಗ್ತದೆ. ಆ ಒಂದು ಚಿಂತನೆಯಲ್ಲಿ ನಾವು ಈ ಕ್ಲಬ್ಬನ್ನು ಸೇರಿರ್ತೇವೆ. ಆ ಸೇರಿದ ನಂತರ ನಾವು ಕೂಡ ಒಂದು ಹ್ಯೂಮನ್ ಬೀಯಿಂಗ್ಸ್, ನಮ್ಮದೇ ಆದ ಹಲವಾರು ಅಡೆತಡೆಗಳು ಇರ್ತದೆ. ಒಂದು ಸಂಘ ಸಂಸ್ಥೆಯನ್ನು ಎಣಿಸುವಾಗ ನಾವು ಸೇರಿದ ನಂತರ ಅದಕ್ಕೆ ಸ್ವಲ್ಪ ಡೆಡಿಕೇಶನ್ ಮಾಡಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಆ ಒಂದು ಮೈಂಡಲ್ಲಿ ಸೆಟ್ ಮಾಡಬೇಕಾಗೋದು ನಮ್ಮ ಕರ್ತವ್ಯ. ಈಗ ನಮಗೆ ಬರಲಿಕ್ಕೆ ಈಗ ಹೇಳೋದು ನಾವು ನಮ್ಮ ಈಗ ಮುಖ್ಯ ಅತಿಥಿಯನ್ನು ನಾವು ಬರೋಕ್ಕೆ ಹೇಳಿದ್ದೇವೆ, 5 ಗಂಟೆ ಬನ್ನಿ ಮೇಡಮ್ ಅಂತ ಹೇಳಿದ್ದೇವೆ. ಅವರು ಪಾಪ ಕಾರನ್ನು ಇದು ಮಾಡಿಕೊಂಡು ಅವರು ಬಂದರು. ಆದರೆ ಅಡೆತಡೆ ಇರ್ತದೆ. ಆದರೂ ಅವರ ಕರ್ತವ್ಯದ ಇದರಲ್ಲಿ ಅವರು ಆದಷ್ಟು ಇಲ್ಲಿಗೆ ಸೇರಿ ನಮ್ಮೊಡನೆ ಈ ಒಂದು ಸಂಜೆಯನ್ನು ಕಳೆದಿದ್ದಾರೆ. ಹಾಗೆ ನಾವು ಕೂಡ ಲಯನ್ಸಿನವರು ತುಂಬ ಪ್ರಾಬ್ಲಮ್ ಇರ್ತದೆ. ಪ್ರಾಬ್ಲಮ್ ಯಾವ ಕ್ಲಬ್ಬಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಕ್ಲಬ್ಬಲ್ಲಿ ಪ್ರಾಬ್ಲಮ್ ಇರ್ತದೆ. ಆದರೆ ನಾವು ನಮ್ಮ ಪ್ರಾಬ್ಲಮನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡ್ರೆ ನಮಗೆ ಗೊತ್ತಾಗ್ತದೆ. ಮತ್ತು ನಾವೀಗ ಮೀಟಿಂಗ್ ಮಾಡ್ತೇವೆ, ಫಂಕ್ಷನ್ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಅದಕ್ಕೆ ನಾವು ಹೇಗೆ ಇನ್ವಾಲ್ವ್ ಆಗೋದು, ಹೇಗೆ ಅದನ್ನು ಕೊಂಡೋಗಬೇಕು, ಮುಂದೆ ಕೊಂಡೋಗಿದ್ರೆ ಒಳ್ಳೆಯದು ಅಂತ ಮೇಯ್ನ್ ಇದು ವಿಷಯ ಈ CQ ಅಲ್ಲಿ ಉಂಟು. ಮೇಯ್ನ್ ನಮ್ಮೊಳಗೆ ಕೋಆರ್ಡಿನೇಷನ್ ಬೇಕು. ನಮ್ಮೊಳಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇಂಥ ಒಂದು ಸೇವಾ ಕಾರ್ಯವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಒಬ್ಬೊಬ್ಬರಿಂದ ಈಗ ಇಂಡಿವಿಜುವಲ್ ಎಲ್ಲ ಮಾಡ್ತಾರೆ, ಅವರವರ ಮನೆಗೆ ಯಾರಾದರೂ ಬಂದರೆ 500 1,000 ಹೀಗೆ ಕೊಡೋದುಂಟು. ಆದರೆ ಅದೊಂದು ಚಿಕ್ಕ ಪ್ರಮಾಣದಲ್ಲಿ ಆಗ್ತದೆ. ನಾವೆಲ್ಲ ಸೇರಿ ಮಾಡಿದರೆ ಒಂದು ಯಾವುದಾದ್ರೂ ಪರ್ಮನೆಂಟ್ ಹಾಗೆ ಒಂದು ಪ್ರೋಗ್ರಾಮ್ ಆಗ್ತದೆ. ಈಗ ನಮ್ಮ ಹೆಲ್ತ್ ಸೆಂಟರ್ ಉಂಟು, ಅದು ಪರ್ಮನೆಂಟ್ ಸಿಗ್ನೇಚರ್ ನಮ್ಮದು ಪ್ರೋಗ್ರಾಮ್. ನಾವೆಲ್ಲ ಸೇರಿ ಅದನ್ನು ಪ್ರತಿ ಈಗ ವಾರದಲ್ಲಿ ಆಗ್ತಾ ಉಂಟು ಕ್ಯಾಂಪು. ನಾವು ಆದಷ್ಟು ಜನರನ್ನು ಇನ್ವಾಲ್ವ್ ಮಾಡಿಕೊಂಡು ಆ ಕ್ಯಾಂಪ್ ಮಾಡಿಕೊಂಡು ಹೋಗುವುದು, ಇದೆಲ್ಲ ಒಂದು CQ ಅನ್ನೋ ಒಂದು ಅಂಗವಾಗಿದೆ. ಹಾಗೆಯೇ ನಾವೆಲ್ಲ ಇದರ ಮಟ್ಟಿಗೆ ಸ್ವಲ್ಪ ಯೋಚನೆ ಮಾಡಬೇಕು. ಹಾಗೆಯೇ ನಾವು ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ಹಾಗೂ ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಚೀಫ್ ಕೋಆರ್ಡಿನೇಟರ್ ಇದರ ಬಗ್ಗೆ ಹೇಳಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಓಕೆ, ಎಲ್ರಿಗೂ ನಮಸ್ತೆ. ಅವರು ಸೂಚ್ಯವಾಗಿ CQ ಅಂದರೆ ಏನು ಅಂತ ಹೇಳಿದ್ದಾರೆ. ಇಲ್ಲಿಗೆ 2 ವಿಷಯ ಉಂಟು. ಒಂದು, ಚಾರ್ಟರ್ ನೈಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಚಾರ್ಟರ್ ನೈಟಲ್ಲಿ ಈ ಸಲದ್ದು ಡಿಸ್ಟ್ರಿಕ್ಟ್ ಗವರ್ನರ್ ಏನು ಹೇಳಿದ್ದಾರೆ ಅಂದರೆ, ಚಾರ್ಟರ್ ನೈಟ್ ಮಾಡುವಾಗ ಒಂದು ಆ ಕ್ಲಬ್ನ ಬಗ್ಗೆ ಕ್ಲಬ್ನ ಸದಸ್ಯರು ಮಾತಾಡಬೇಕು ಅಂತ. ನಮ್ಮ ಬನ್ನಡಿ ಬಾಲಕೃಷ್ಣ ಶೆಟ್ಟರು ತುಂಬ ಹೇಳಬೇಕಾಗಿತ್ತು, ಸ್ವಲ್ಪ ಕಡಿಮೆಯಲ್ಲಿ ಹೇಳಿದರು. ಆದರೆ ಅವರಿಗೆ ಮೋಸ್ಟ್ಲಿ ಆ ಸೆಂಟಿಮೆಂಟಿಂದ ಮಾತು ಹೊರಗೆ ಬರ್ತಾ ಇರಲಿಲ್ಲ, ಗೊತ್ತಾಗಲಿಲ್ಲ. ಸಾಧ್ಯವಾದಷ್ಟು ಹೇಳಿದರು. ಅವರು ಸಾಧಾರಣ ಸರಿಸುಮಾರು 30 ವರ್ಷದ ಕ್ಲಬ್. ಇಟ್ ಈಸ್ ನಾಟ್ ಅ ಈಸಿ ಥಿಂಗ್ ಟು ಟೇಕ್ ಎನಿ ಕ್ಲಬ್ ಫಾರ್ವರ್ಡ್. ಶುರು ಮಾಡೋದು ಸ್ವಲ್ಪ ಈಸಿ, ಒಂದು 2, 3, 4 ವರ್ಷ ತೊಗೊಂಡು ಹೋಗೋದು ಕಷ್ಟ. ಅದರ ನಂತರ ಈ 30 ವರ್ಷ ತೊಗೊಂಡು ಹೋಗಬೇಕಾದ್ರೆ ನಿಜವಾಗ್ಲೂ ಇಟ್ ರಿಕ್ವೈರ್ಸ್ ದ್ಯಾಟ್ ಮಚ್ ಎಫರ್ಟ್. ಹಾಗಾಗಿ ಈ ಸಂದರ್ಭದಲ್ಲಿ ಚಾರ್ಟರ್ ನೈಟ್ ನಾವು ಯಾವಾಗ ಕ್ಲಬ್ಬಲ್ಲಿ ಸೆಲೆಬ್ರೇಟ್ ಮಾಡ್ತೇವ ಆ ದಿನ ಡಿಸ್ಟ್ರಿಕ್ಟ್ ಗವರ್ನರ್ ಹೇಳಿದ್ದಾರೆ, ಒಬ್ಬರು ಕ್ಲಬ್ನ ಸದಸ್ಯರು ಕ್ಲಬ್ನ ಬಗ್ಗೆ ಮಾತಾಡಬೇಕು, ಇನ್ನೊಬ್ಬರು ಬೇರೆ ಯಾವುದೋ ಕ್ಲಬ್ನ ಒಬ್ಬರು ಸದಸ್ಯರು ಅಥವಾ ಯಾರಾದರೂ ಗೊತ್ತಿದ್ದವರು ಲಯನ್ಸ್ನ ಬಗ್ಗೆ ಮಾತಾಡಬೇಕು, ಲಯನ್ಸ್ನ ಹಿಸ್ಟ್ರಿಯ ಬಗ್ಗೆ ಮಾತಾಡಬೇಕು ಅಂತ. ಇದರಲ್ಲಿ ತುಂಬ ಚೆನ್ನಾಗಿರೋ ಉದ್ದೇಶ ಇದೆ. ಯಾಕೆಂದರೆ ಈಗ ಇಲ್ಲಿ ಹೊಸ ಸದಸ್ಯರು, ಸರ್ ನೀವು ಹೊಸಬ್ರಲ್ವಾ, ಮತ್ತು ಬೇರೆ ಯಾರಾದರೂ ಹೊಸಬ್ರು ಇದ್ದೀರಾ? ಇಲ್ಲ. ಯಾಕಂದರೆ ಈ 30 ವರ್ಷ ಅಂತ ಹೇಳುವುದು ಸ್ವಲ್ಪ ಸಣ್ಣ ಸಮಯ ಅಲ್ಲ. ಕ್ಲಬ್ಬಿಗೆ ಹೊಸದಾಗಿ ಬಂದ ಕೂಡಲೇ ಏನಾಗ್ತದೆ ಅಂದರೆ, ಹೊಸ ಸದಸ್ಯರು ಮತ್ತು ಹಳೆ ಸದಸ್ಯರು ಅಲ್ಲಿ ಗ್ಯಾಪ್ ಶುರುವಾಗ್ತದೆ. ಯಾಕಂದರೆ ಹೊಸದಾಗಿ ಸೇರಿರುವವರು ಈ 27-28 ವರ್ಷದ ಅವಧಿಯಲ್ಲಿ ಏನು ನಡೆದಿದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಜನ್ರೇಷನ್ ಡೆಫಿನೆಟ್ಲಿ ಅವ್ರು ಹೇಳಿದರು ಹಳೆ ಬೇರು ಹೊಸ ಚಿಗುರು ಸೇರಬೇಕು. ಆ ಸೇರೋದಷ್ಟು ಸುಲಭ ಅಲ್ಲ. ಅದನ್ನು ಸುಲಭ ಮಾಡುವ ನಿಟ್ಟಿನಲ್ಲಿ ಈ ಗ್ಯಾಪನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಹಿಂದೆಯಿಂದ ಏನು ನಡ್ಕೊಂಡು ಬಂದಿದೆ ಅಂತ ಹಿರಿಯ ಸದಸ್ಯರು ಅಥವಾ ಗೊತ್ತಿರುವವರು ಹೇಳಿದರೆ ಹೊಸ ಸದಸ್ಯರಿಗೆ ಅನುಭವ ಬರ್ತದೆ ಅಂತ ಒಂದು ಉದ್ದೇಶ. ಇನ್ನೊಂದು, ಲಯನ್ಸಿಗೆ ಸೇರಿದ್ದೇವೆ 90% ಆಫ್ ದ ಪೀಪಲ್ ಲಯನ್ಸಿಗೆ ಸೇರಿದವರು ಖಂಡಿತವಾಗಲೂ ಇನ್ನೊಬ್ಬರು ಕರ್ಕೊಂಡು ಬಂದು ಸೇರಿದ್ದು, ಹೌದಾ ಅಲ್ವಾ? ಯಾರಾದರೂ ನಾನು ಖಂಡಿತ ನಾನೇ ಸೇರ್ತೇನೆ ಅಂತ ಬಂದು ಸೇರಿದವರು ಇದ್ದೀರಾ ಗೊತ್ತಿಲ್ಲ? ಶಕಿಲಕ್ಕ ಇಲ್ಲ, ನಾನು ಕೂಡ ಅಲ್ಲ. ಇಲ್ಲಿ ಯಾರಾದರೂ ಇದ್ರೆ ಹೇಳಿ. ಯಾರೂ ಇಲ್ಲ.
ಬಂದು ಸೇರಿದ ಮೇಲೆ ನಾವು ಎಷ್ಟು ಇನ್ವಾಲ್ವ್ ಆಗ್ತೇವೆ, ದ್ಯಾಟ್ ಮ್ಯಾಟರ್ಸ್. ಯಾಕಂದರೆ ಯೂಶ್ವಲಿ ಹೇಗಿರ್ತದೆ ಗೊತ್ತುಂಟ, ಬಲೆ ಸೇರಲಿ ಅಂತ ಹೇಳ್ತಾರೆ, ಕರೀತಾರೆ, ನಾವು ಕೂತ್ಕೊಳ್ತೇವೆ, ಒಂದು 2 ಸಲ ಆಗ್ತದೆ, ಮೀಟಿಂಗ್ ಆಗ್ತದೆ, 3 ಸಲ ಆಗ್ತದೆ, ಮತ್ತು ಇಂಟ್ರೆಸ್ಟ್ ಇದ್ದವರು ಮುಂದುವರ್ಕೊಂಡು ಹೋಗ್ತಾರೆ. ಆ ಇಂಟ್ರೆಸ್ಟ್ ಬರಬೇಕಾದ್ರೆ ಏನು ಮಾಡಬೇಕು, ಅವರಿಗೆ ಸ್ವಲ್ಪ ಆದರೂ ಲಯನ್ಸ್ ಬಗ್ಗೆ ನಾವು ಫಸ್ಟ್ ಓರಿಯೆಂಟೇಷನ್ ಅಂತ ಮಾಡಬೇಕು. ನಾವು ಮೊದಲಿಂದ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಕಳೆದ ವರ್ಷದಿಂದ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ. ಈಗ CQI ಓರಿಯೆಂಟೇಷನ್ ನಾನು ಆಗ ಬಂದಾಗಲಿಂದ ಕೂತ್ಕೊಂಡು ಕೇಳ್ತಾರೆ CQI ಬಂಡದಾದ ಗೊತ್ತಿಲ್ಲ. ಯಾಕಂದರೆ ಅದನ್ನು ಕಲಿಸಬೇಕು, ನಾವು ಕಲಿಸ್ಲಿಕ್ಕೆ ಹೋಗಲಿಲ್ಲ. ಈಗ ಮೆಂಬರ್ಸ್ ಆಗಿ ಹೊಸೊಬ್ಬರು ಬಂದವರು ಅವರಿಗೆ ಗೊತ್ತಾಗಬೇಕು ಅಂದರೆ ನಾವು ಲಯನ್ಸ್ ಅಂದರೆ ಏನು ಅಂತ ಹೇಳಬೇಕು. ಈಗ ಎಷ್ಟು ಜನರಿಗೆ ನಾನು ಹೋದಲ್ಲಿ ಕೇಳ್ತೇನೆ ಲಯನ್ಸ್ ಅಂದರೆ ಏನು ಅಂತ ಕೇಳಿದರೆ ವಿ ಥಿಂಕ್ ಇಟ್ ಈಸ್ ಅ ಲಯನ್ ವಿಚ್ ಇಸ್ ಅ ಎನಿಮಲ್. ಯಾಕೆ ಅದರಲ್ಲಿ 2 ಉಂಟು, ಮುಖ ಉಂಟು, ಹಾಗಾಗಿ ಇದು ಲಯನ್ಸ್ ಅಂದರೆ ಅದರಿಂದ ಇಟ್ಕೊಂಡಿದ್ದಾರೆ ಅಂತ. ನಾನು ಲಯನ್ಸ್ನ ಹಿಸ್ಟ್ರಿ ಬಗ್ಗೆ ಹೇಳ್ತೇನೆ. ಲಯನ್ಸ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಅಬೌಟ್ ಅ ಎನಿಮಲ್. ಏನು ಲಯನ್ಸ್ ಅಂದರೆ ಸೇಫ್ಟಿ. ಇದು ನಾನು ಹೇಳಲಿಕ್ಕೆ ಶುರು, ತುಂಬ ಜನ ಲಯನ್ಸ್, ಸೀನಿಯರ್ ಲಯನ್ಸ್ಗೆ ಕೂಡ ದೇ ಥಿಂಕ್ ಲಯನ್ಸ್ ಇಸ್ ಲಿಬರ್ಟಿ, ಇಂಟೆಲಿಜೆನ್ಸ್, ಅವರ್ ನೇಷನ್ ಸೇಫ್ಟಿ ಅಂತ. ಅಲ್ಲಿಂದ ಯಾವಾಗ ಲಯನ್ಸ್ ನಾವು ಹೇಳ್ತೇವೆ ಇಟ್ ಹ್ಯಾಸ್ 2 ಪಿಲ್ಲರ್ಸ್, ಸರ್ವಿಸ್ ಆ್ಯಂಡ್ ಫೆಲೋಶಿಪ್. ಯಾಕೆ ಶುರುವಾಗಿದೆ ಇದು ಸರ್ವಿಸ್? ನಾವು ಇವತ್ತು ಶುರು ಮಾಡಿದಲ್ಲ, 1917ರಲ್ಲಿ ಯಾವಾಗ ಆ ಇಂಟೆನ್ಷನಲ್ಲಿ ಶುರು ಮಾಡಿದ್ರು. ಅವರು ಶುರು ಮಾಡಿದ ಇಂಟೆನ್ಷನ್ ಕೂಡ ಬೇಸಿಕಲಿ ಆಗ ಆಗ್ತಾ ಇದ್ದಂಥ ವರ್ಲ್ಡ್ ವಾರಲ್ಲಿ ಯಾರೆಲ್ಲ ವಿಕ್ಟಿಮ್ಸ್ ಇದ್ರ ಅವರಿಗೆ ಹೆಲ್ಪ್ ಆಗಬೇಕನ್ನುವ ಉದ್ದೇಶದಿಂದ ಅಮೇರಿಕಾದಲ್ಲಿದ್ದಂಥ ಬಿಸ್ನೆಸ್ ಮೆನ್ಗಳೆಲ್ಲ ಒಟ್ಟು ಸೇರಿ ಅವರೊಂದು ಸಂಘವನ್ನು ಸ್ಥಾಪನೆ ಮಾಡಿದರು. ಆಗ ಅದು ಲಯನ್ಸ್ ಆಗಿರಲಿಲ್ಲ. ಲಯನ್ಸ್ ಅಂತ ಅವರು ಹೆಸರು ಆ ಸಂಘ ಸ್ಥಾಪನೆ ಮಾಡಿದ ನಂತರ ಇನ್ನೊಂದು ಪ್ರದೇಶದಲ್ಲಿ ಅವ್ರದ್ದು ಲಯನ್ಸ್ ಅಂತ ಒಂದು ಆರ್ಗನೈಸೇಷನ್ ಇತ್ತು, ಅದರ ಹೆಸರನ್ನು ಇಲ್ಲಿಗೆ ತೊಗೊಂಡ್ರು. ಅಲ್ಲಿಂದ ಮುಂದುವರ್ಕೊಂಡು ಬಂದದ್ದು. ಶುರು ಮಾಡಿದ ಉದ್ದೇಶ ಕೂಡ ವೇ ಬ್ಯಾಕ್ 106 years ಬಿಫೋರ್ ಶುರು ಮಾಡಿದ ಉದ್ದೇಶ ಸರ್ವೀಸೇ ಇದ್ದದ್ದು. ಎಷ್ಟೊತ್ತು ಮಾತಾಡ್ತಾನೆ ಮಾರೆ, ಇನ್ನು ಲಕ್ಕೊಂದು ಪೋರೆಂಡ್ ಅಂತ ಎಣಿಸ್ಲಿಕ್ಕೆ ಹೋಗಬೇಡಿ. ಆ್ಯಕ್ಚುಲಿ 6:30ಗೆ ನನಗೆ ಇನ್ನೊಂದು CQI ಪ್ರೋಗ್ರಾಮ್ ಇತ್ತು, ಮಲ್ಲಿಕಾಕನಿಗೆ ಗೊತ್ತುಂಟು, ಅವ್ರ ಹತ್ರ ಹೇಳಿ ನಾನು. ಬಟ್ ಐ ಹ್ಯಾಡ್ ಟು ಕಮ್. ಬಂದ ಮೇಲೆ ಅವ್ರು ಓದೋಗಿ ಹೇಳಿದ್ರಲ್ಲ, ಯು ಶುಡ್ ಇನ್ಫ್ಯಾಕ್ಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯು ಶುಡ್ ಟೀಚ್ ಅ ಪರ್ಸನ್ ಹೌ ಟು ಫಿಶ್, ನಾಟ್ ಗಿವ್ ಹಿಮ್ ದ ಫಿಶ್. ಫಿಶಿಂಗ್ ಯು ಶುಡ್ ಅವ್ರಿಗೆ ಕಳಿಸ್ಬೇಕಂತ ಮೀನು ಹಿಡಿಯೋದು. ಹಾಗೆ ಅವರು CQI ಕೋಆರ್ಡಿನೇಟರ್. ನಾನೇ ಹೋಗಿ ಎಲ್ಲ ಕಡೆಯಲ್ಲಿ ಮಾತಾಡ್ತೇನೆ ಅಂತ ಹೇಳಿದರೆ ನಾಳೆ ನಾನೇ 120 ಕ್ಲಬ್ ತಿರುಗಬೇಕು. ಅದರ ಬದಲು ನನ್ನ ಈಗ ಒಂದು ಟೀಮ್ ಅಂತ ಏನುಂಟು ಅದರಲ್ಲಿ ಒಂದು 10 ಜನ ಇದ್ದಾರೆ, ಅವರು 10 ಶೇರ್ ಮಾಡಿಕೊಟ್ರೆ ನನಗೆ ಈಸಿ ಆಗ್ತದೆ. ಅದಕ್ಕೆ ನಾನು ಅವ್ರು ಹೇಳಿದೆ, ಮಲ್ಲಿಗೆ ಈರು ಶುರು ಮಲ್ಪಲೆ ಅನ್ ಕುಲ್ದು ಕೇನುವೆ ದಾದ ಅಂದು ಬೊಕ್ಕ ಒರಿದಿನ ತನ್ನತೆಗೆ ಗೊತ್ತಾವಂ ಪೋಪುಣು ಅಂತ CQI. ಹಾಗೆ ನಾವು ಇನ್ನೊಬ್ಬರಿಗೆ ಕಲಿಸಬೇಕಂತೆ ಗೊತ್ತಿರೋದನ್ನು, ನನಗೇನು ತುಂಬ ಗೊತ್ತಿದೆ ಅಂತ ಹೇಳೋದಲ್ಲ. ಈ ಲಯನ್ಸ್ ಹಿಸ್ಟ್ರಿ ಬಗ್ಗೆ ಹೇಳಬೇಕಾದ್ರೆ 1917ರಲ್ಲಿ ಶುರುವಾಯಿತು. ನಮ್ಮ ಇಂಡಿಯಾಕ್ಕೆ ಬಂದದ್ದು, ಭಾರತಕ್ಕೆ ಬಂದದ್ದು 1956ರಲ್ಲಿ ಬಂದಿದೆ. ಮಂಗಳೂರಿಗೆ ಬಂದದ್ದು 1960ರಲ್ಲಿ. ವಿಶೇಷವಾಗಿ ನಾನು ಹೊಸ ಮೆಂಬರ್ಸ್ಗೆ ಹೇಳೋದು, ಯಾಕಂದರೆ ಇವತ್ತು ಬಂದಿದ್ದೀರಿ, ಬಂದು ಇವತ್ತು ವೆರಿ ಗುಡ್, ಐ ವಾಸ್ ವೆರಿ ಹ್ಯಾಪಿ ದ್ಯಾಟ್ ಯು ಟುಕ್ ಅಪ್ ಅ ರೋಲ್ ಇಂಟ್ರೊಡ್ಯೂಸಿಂಗ್, ಪರಿಚಯ ಮಾಡಿದ್ರಿ. ಅದು ಮುಂದುವರ್ಕೊಂಡು ಹೋಗಬೇಕು. ಯಾಕಂದರೆ CQIಯಲ್ಲಿ ನೆಕ್ಸ್ಟ್ ಅದೇ ಬರ್ತದೆ. ಏನು ಅಂತ CQI ನಿಂತುಕೊಂಡು ಮಾತಾಡೋದು, ನಾನು 15 ನಿಮಿಷ ಮಾತಾಡಿ ಹೋಗೋ ವಿಷಯ ಅಲ್ಲ. ಇನ್ಫ್ಯಾಕ್ಟ್ ಇಟ್ಸ್ ಅ ವರ್ಕ್ಶಾಪ್. CQI ಅಂದರೆ ಈಗ CQI ಅಂತ ಹೇಳ್ತಾರೆ 3-4 ವರ್ಷದಿಂದ. ಅದರ ಹಿಂದೆ ಇಟ್ ವಾಸ್ ಅ ಕ್ಲಬ್ ಎಕ್ಸಲೆನ್ಸ್ ಪ್ರಾಸೆಸ್, ಅಂದರೆ CEP ಅಂತ ಕರೀತಾ ಇದ್ರು. ಈಗ CQI ಅಂದರೆ ಕ್ಲಬ್ ಕ್ವಾಲಿಟಿ ಇನಿಷಿಯೇಟಿವ್. ಇಟ್ಸ್ ಜಸ್ಟ್ ಎ ಇನಿಷಿಯೇಟಿವ್. 15 ನಿಮಿಷದಲ್ಲಿ ನಾನು ಮಾತಾಡಿ ಹೋಗಲಿಕ್ಕೆ ಆಗೋದಿಲ್ಲ. ಅದನ್ನು ಇವತ್ತು ಶುರು ಮಾಡಿದರೆ ಇದು ಮುಂದುವರ್ಕೊಂಡು ಹೋಗಬೇಕು. ನೆಕ್ಸ್ಟ್ ವರ್ಷ, ಅದರ ನೆಕ್ಸ್ಟ್ ವರ್ಷ ಆ ಕ್ವಾಲಿಟಿಯನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ತೇವೆ ಅಂತ. ಕ್ಲಬ್ ಕ್ವಾಲಿಟಿ ಇನಿಷಿಯೇಟಿವ್. ಓಕೆ, ಹಿಸ್ಟ್ರಿಗೆ ಬಂದಾಗ ವಿಶೇಷವಾಗಿ ಮಂಗಳೂರಿಗೆ 1960ರಲ್ಲಿ ಫಸ್ಟ್ ಕ್ಲಬ್ ಬರ್ತದೆ, ಲಯನ್ಸ್ ಕ್ಲಬ್ ಮಂಗಳೂರು. ಈಗ ನಮ್ಮ ಜಿಲ್ಲೆ ಅಂತ ಹೇಳೋದು ಬೇರೆಯವ್ರಿಗೆ ಗೊತ್ತಿರ್ಬೋದು, ಜಿಲ್ಲೆ ಅಂತ ಹೇಳ್ತೇವೆ. ಜಿಲ್ಲೆ 317Dಯಲ್ಲಿ 4 ರೆವಿನ್ಯೂ ಡಿಸ್ಟ್ರಿಕ್ಟ್ ಬರ್ತದೆ. ನಮ್ಮ 317Dಯಲ್ಲಿ 4 ರೆವಿನ್ಯೂ ಡಿಸ್ಟ್ರಿಕ್ಟ್, 120 ಕ್ಲಬ್ ಇವತ್ತು ಇದೆ. ಇವತ್ತು 120ನೇ ಕ್ಲಬ್ ಇನಾಗ್ರೇಷನ್ ಆಗಿದೆ. ಟೋಟಲ್ ಆಗಿ ಹೇಳಬೇಕಂದ್ರೆ 122 ಕ್ಲಬ್ ಇದೆ, 4,500 ಮೆಂಬರ್ಸ್ ಇದ್ದಾರೆ. ಇಟ್ ಈಸ್ ಜಸ್ಟ್ ಫಾರ್ ದ, ನಿಮಗೆ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಆದರೆ ಒಂದೇ ಒಂದು ಸಜೆಷನ್ ಈ ಸಂದರ್ಭದಲ್ಲಿ ಹೇಳ್ತಾನೆ, ಗೆಟ್ ಯುವರ್ ಸೆಲ್ಫ್ ಇನ್ವಾಲ್ವ್ಡ್. ಫಸ್ಟ್ ಆಲ್ವೇಸ್ ಇಸ್ ದ ಫ್ಯಾಮಿಲಿ. ಯಾರಿಗೆ ಆಗಲಿ ಫ್ಯಾಮಿಲಿ. ಈಗ ನೆಕ್ಸ್ಟ್ ಪ್ರೊಫೆಷನ್, ಶಕಿಲಕ್ಕ ಬಂದರು, ಶಮಿತಕ್ಕನೊಟ್ಟಿಗೆ ಕರ್ಕೊಂಡು ಬಂದರು. ಬರಬೇಕಾದ್ರೆ ನೀವು ಕಾವೇರಿ ಕ್ಲಬ್ಬಿಗೆ ಸೇರಬೇಕಿದ್ರೆ ಮುಂಚೆ ನಿಮ್ಮ ಪರಿಚಯ ಇತ್ತು, ನಿಮ್ಮದು ನಂಗೆ ಗೊತ್ತಿಲ್ಲ, ಇರಲಿಲ್ಲ. ಬಟ್ ಈಗ ಬರಬೇಕು ಅಂತಾದರೆ ಆ ಬಾಂಡಿಂಗ್ ಆಗಿ ಒಂತೆ ಬರ್ಪಾರ ಪೋದು ಬರ್ ಕಡೆ ಮುಟ್ಟ ಪೋರೆಂಡು ಕುತ್ತಾರು ಮುಟ್ಟ ಕೇಳಿರ್ತಾರೆ, ಅವರು ಹೊರಟಿರ್ತಾರೆ, ಪೋಯ್ ಒಟ್ಟಿಗೆ ಬಂದು. ಇದು ಯಾಕಂದರೆ ಆ ಬಾಂಡಿಂಗ್ ಬೆಳೀತದೆ. ಈಗ ನಾನು ಬರಬೇಕಾದ್ರೆ ಮಲ್ಲಿಕಕ್ಕ ಕರೆದ್ರು, ಬರ್ಪಾರ ಇಂಚೆ ಉಂಟು ಬರ್ತೇನೆ. ಈ ಬಾಂಡಿಂಗ್ ಬೆಳಿಬೇಕು ಅಂತಾದರೆ ನಾವು ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು. ನಾವು ಇನ್ವಾಲ್ವ್ ಮಾಡ್ಕೊಳ್ಳೋದೆ ಬರ್ತೇವೆ, ಹಿಂದೆ ಕೂತ್ಕೊಳ್ತೇವೆ. ಆ್ಯಕ್ಚುಲಿ ರೂರಲ್ ಏರಿಯಾದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಸಿಟಿಗೆ ಬಂದಾಗ ಬರ್ತಾರೆ, ಹಿಂದೆ ಕೂತ್ಕೊಳ್ತಾರೆ, ಅಲ್ಲಿ ಆಯಿತು ಸಾಯಂಕಾಲ ಫೆಲೋಶಿಪ್ ಶುರು ಆಯಿತಾ, ಕುಡಿತಾರೆ, ಎದ್ದುಕೊಂಡು ಹೋಗ್ತಾರೆ, ಅಲ್ಲಿಗೆ ಮುಗೀತದೆ. ಹೊರಗೆ ಹೋಗಿ ಅವರೇ ಹೇಳ್ತಾರೆ, ಇಟ್ಟು ದಾಲೆ ಇಜ್ಜು ಮಾರೆ ಲಯನ್ಸ್ ಇಡು. ನಾವು ಯಾವಾಗ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ತೇನೆ ಆಗ ನಮಗೆ ಗೊತ್ತಾಗ್ತದೆ ಅದರಲ್ಲಿ ಏನುಂಟು ಅಂತ.
ಸರ್ವಿಸ್ ಮಾಡಿದಾಗ ಅವ್ರು ಹೇಳಿದ್ರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಸಿಗ್ತದೆ. 30 ವರ್ಷದ ಹಿಂದೆ ನೆಟ್ಟಂತಹ ಗಿಡ ಇವತ್ತು ಮರ ಆಗಿ ಬೆಳೆದಿರ್ಬೋದು. ಆ ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಉಂಟು, ಯಾರಿಗೆ? ಚಾರ್ಟರ್ ಮೆಂಬರಿಗೆ. ಹೀಗೆ ಬೇರೆ ಬೇರೆ ಸರ್ವಿಸ್ ಮಾಡ್ಬೋದು. ಇದಿಷ್ಟು ಸಂಕ್ಷಿಪ್ತವಾಗಿ, ಯಾಕಂದರೆ ಹೇಳ್ತಾ ಹೋದರೆ ಅಷ್ಟು ಬರ್ತಾ ಇರ್ತದೆ. ಅದಕ್ಕೆ ವಿ ಹ್ಯಾವ್ ಟು ಕೀಪ್ ಅ ಸೆಪ್ರೇಟ್ ಸೆಷನ್ ಫಾರ್ ದ್ಯಾಟ್. ನಾನು ಬಂದ ಕೆಲಸ ಒಂದು ಲಯನ್ಸ್ ಹಿಸ್ಟ್ರಿ ಬಗ್ಗೆ ಹೇಳೋದು, ಲಯನ್ಸ್ ಏನಿದೆ ಅದು. ಇನ್ನೊಂದು CQI. CQI ಅಂದರೆ ಏನಪ್ಪ ಅಂದರೆ ಕ್ಲಬ್ ಕ್ವಾಲಿಟಿ ಇನಿಷಿಯೇಟಿವ್ ನಾನು ಹೇಳಿದೆ. ಅದರಲ್ಲಿ ನಾವೊಂದು ಕ್ಲಬ್ಬಿಗೆ ಹೋಗಬೇಕು. ಕ್ಲಬ್ಬಿಗೆ ಹೋಗಿ ಅದರದೊಂದು ಕ್ವೆಶ್ಚನೇರ್ ಉಂಟು. ನಾನಾಗ ಮಲ್ಲಿಕಕ್ಕನಿಗೆ ಶೇರ್ ಮಾಡಿದೆ, ಅದು ನೀವು ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ, ಅದೇನು ಅಂತ ಹೇಳ್ತೇನೆ. ಕ್ಲಬ್ಬಿಗೆ ಹೋಗಬೇಕು. ಕ್ಲಬ್ಬಿಗೆ ಹೋಗಿ ಆ ಕ್ಲಬ್ಬಲ್ಲಿ ಬೇರೆ ಬೇರೆ ಕ್ವೆಶ್ಚನೇರ್ ಉಂಟು. ಒಂದು ರಿಲೇಟೆಡ್ ಟು ಮೆಂಬರ್ಶಿಪ್, ಸದಸ್ಯರ ಬಗ್ಗೆ, ಸರ್ವಿಸ್ನ ಬಗ್ಗೆ, ಲೀಡರ್ಶಿಪ್ನ ಬಗ್ಗೆ, ಮತ್ತೊಂದು ಕಮ್ಯುನಿಟಿ ಶೇರಿಂಗ್ ಅಂತ 4 ವಿಷಯ. ಇದರ ಬಗ್ಗೆ ನಾವು ಕ್ಲಬ್ಬಲ್ಲಿ ಏನೇನು ನಡೀತಾ ಇದೆ ಅಂತ ನಾವು ಎನಲೈಸ್ ಮಾಡಬೇಕು, ಎಸೆಸ್ ಮಾಡಬೇಕು. ಮೆಂಬರ್ಶಿಪ್ನ ಬಗ್ಗೆ ಹೇಳಬೇಕಾದ್ರೆ ಈಗ ನಾನು ಹೇಳಿದೆ, ಹೊಸ ಮೆಂಬರ್ಸ್ ಬಂದವರ ಹತ್ರ ನಿಮಗೆ ಕ್ಲಬ್ಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಿಮಗೆ ಬೇಕಾದಷ್ಟು ಇನ್ವಾಲ್ವ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಇದು ಉಲ್ಟಾ ಆಗ್ತಾ ಇದೆ, ನಾವು ಹೇಳ್ಕೊಂಡು ಬರಬೇಕಾಗ್ತದೆ, ನಾವು ಕೇಳೋದಲ್ಲ. ನಿಮಗೆ ಅಷ್ಟು ಇನ್ವಾಲ್ವ್ಮೆಂಟ್ ಕೊಡ್ತಾ ಇದ್ದಾರಾ, ಇನ್ನು ಮೆಂಬರ್ಶಿಪ್ಪನ್ನು ಒಳ್ಳೆಯದು ಮಾಡಬೇಕು ಅಂತಾದರೆ ಏನೇನು ಸ್ಟೆಪ್ಸ್ ತೊಗೊಳ್ಬೋದು, ಈ ವಿಚಾರಗಳನ್ನು ಮೆಂಬರ್ಶಿಪ್ ರಿಲೇಟೆಡ್ ಆಗಿ ನಾವು ಎಸೆಸ್ ಮಾಡಲಿಕ್ಕೆ ಒಂದಷ್ಟು ಕ್ವೆಶ್ಚನೇರ್ ಉಂಟು. ಅದು ಹೋಗಬೇಕಾದ್ರೆ ನಿಮಗೆ ಒಂದು 10 ಒಬ್ಬರೊಬ್ಬರಿಗೆ 10 ಪೇಜ್ ಬರ್ತದೆ. ಆ 10 ಪೇಜನ್ನು ಒಬ್ಬರೊಬ್ಬರು ಮೆಂಬರಿಗೆ ಕೊಡಬೇಕು. ಸರ್ವಿಸ್ ಬಗ್ಗೆ, ಮೆಂಬರ್ಶಿಪ್ ಬಗ್ಗೆ, ಹಾಗೆ ಲೀಡರ್ಶಿಪ್ ಬಗ್ಗೆ ಮತ್ತು ಶೇರಿಂಗ್ ಬಗ್ಗೆ. ನೀವು ಅದನ್ನು ಅನಲೈಸ್ ಮಾಡಿ ಟಿಕ್ ಮಾಡಿ ನಮಗೆ ಕೊಡಬೇಕು. ನಾವು ಅದನ್ನು ತೊಗೊಂಡೋಗಿ ನೋಡಬೇಕು, ಆ ಕ್ಲಬ್ಬಲ್ಲಿ ಏನು ಸಮಸ್ಯೆ ಇರ್ಬೋದು, ಮೆಂಬರ್ಸ್ ಒಳ್ಳೆಯದ್ರಲ್ಲಿ ಇದ್ದಾರಾ, ಸರ್ವಿಸ್ ಎಲ್ಲ ಸರಿಯಾಗಿ ಆಗ್ತಾ ಉಂಟಾ, ಲೀಡರ್ಶಿಪ್ಪಿಗೆ ಬೇಕಾದಷ್ಟು ಆಪರ್ಚುನಿಟಿ ಉಂಟಾ. ನಿಜವಾಗಿ ಈಗ ನೋಡಿದರೆ ನೀವು ಪ್ರೆಸಿಡೆಂಟ್ ಆಗಬೇಕಾದ್ರೆ ನಿಮ್ಮನ್ನು ಅವ್ರು ಹೇಳಿದಲ್ಲ, ಇರು ಕುಲ್ಲುಲ್ಲ ಎಂಕುಲು ಉಲ್ಲ ಫಿರೋಡು ಅಂತ. ಕರೆಕ್ಟ್. ಇದು ಆ್ಯಕ್ಚುಲಿ ಉಲ್ಟಾ ಆಗ್ತಾ ಉಂಟು. ನಾವು ಕೇಳೋದು ಹೇಗೆ ಅಂದರೆ ನಿಮಗೆ ಲೀಡರ್ಶಿಪ್ಪಿಗೆ ಸಾಕಷ್ಟು ನಿಮಗೆ ಆಪರ್ಚುನಿಟಿ ಸಿಗ್ತಾ ಉಂಟಾ ಅಂದರೆ, ಹೀಗೆ ಇದ್ದು ಕ್ವೆಶ್ಚನ್ಸ್ ಎಲ್ಲ ತುಂಬ ಉಂಟು. ಅದನ್ನು ನಾನೇನು ಮಾಡಿದ್ದೇನೆ ಅಂದರೆ, ಈ ವರ್ಷ ಆ ಕ್ವೆಶ್ಚನೇರನ್ನು ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಇನ್ ಪೇಜಸ್, ಒಬ್ಬರೊಬ್ಬರಿಗೆ 10 ಅಂದರೆ ನನಗೆ ಒಂದು 40 ಸದಸ್ಯ ಇದ್ದ ಕ್ಲಬ್ಬಿಗೆ ಹೋಗ್ಬೇಕಂದ್ರೆ 400 ಪೇಜಸ್ ಆ ಕ್ಲಬ್ನವರು ಪ್ರಿಂಟೌಟ್ ತೆಗೆದಿಡಬೇಕು, ವಿಚ್ ಈಸ್ ಅ ವೇಸ್ಟ್ ಆಫ್ ಪೇಪರ್. ಅದಕ್ಕೆ ನಾನೊಂದು ಗೂಗಲ್ ಫಾರ್ಮ್ ರೆಡಿ ಮಾಡಿದ್ದೇನೆ. ನಿಮ್ಮ ಮೊಬೈಲಲ್ಲಿ ನೀವು ಕೂತ್ಕೊಂಡು ಪುರ್ಸೋತಿದ್ದಾಗ ಅದನ್ನು ನೀವು ಒಂದೊಂದೇ ಸಿಲೆಕ್ಟ್ ಮಾಡಿ ಅನಲೈಸ್ ಮಾಡಿ. ಅದರಲ್ಲಿ ಈಸಿ ಉಂಟು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಹಾಗೆ ಉಂಟು. ಆ್ಯಕ್ಚುಲಿ ಅದನ್ನು ತೋರಿಸ್ಬೇಕಾದ್ರೆ ನನಗೆ ಪ್ರಾಜೆಕ್ಟ್ ಇರಬೇಕು. ನಾನು ಹೀಗೆ ನಿಮಗೊಂದು ಇಮ್ಯಾಜಿನೇಷನ್ ಕೊಡ್ತಾ ಹೋಗ್ತೇನೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಹಾಗೆ ಉಂಟು. ಅದರಲ್ಲಿ ನಿಮ್ಮದು ಯಾವುದು ಚಾಯ್ಸ್ ಉಂಟು ಅದನ್ನು ಸಿಲೆಕ್ಟ್ ಮಾಡ್ತಾ ಹೋಗಿ ಲಾಸ್ಟಿಗೆ ಸಬ್ಮಿಟ್ ಅಂತ ಕೊಟ್ಟ ಕೂಡಲೇ ನನಗೆ ರಿಪೋರ್ಟ್ ಬರ್ತದೆ. ಇದು ಎಷ್ಟು ಕೆಲಸ ಕಡಿಮೆ ಮಾಡ್ತದೆ ಅಂದರೆ, ನೀವು ಪೇಪರ್ಸಲ್ಲಿ ಫಿಲ್ ಮಾಡಬೇಕಾಗಿಲ್ಲ, ಪೇಪರ್ಸ್ ಹೊತ್ಕೊಂಡೋಗೋಗಿಲ್ಲ, ಪೇಪರ್ಸ್ ವೇಸ್ಟ್ ಮಾಡಬೇಕಾಗಿಲ್ಲ, ಇದು ಯಾವುದೂ ಇಲ್ಲ. ಹಾಗಾಗಿ ಈ ವರ್ಷದಿಂದ ನಾನು ಅದು ಹೊಸದಾಗಿ ಗೂಗಲ್ ಫಾರ್ಮನ್ನು ಮಾಡಿದ್ದೇನೆ. ಅದು ಮಲ್ಲಿಕಕ್ಕನಿಗೆ ಕಳಿಸಿದ್ದೇನೆ. ನೀವು ಅದನ್ನು ನಿಮ್ಮ ಕ್ಲಬ್ನ ಗ್ರೂಪಲ್ಲಿ ಶೇರ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಎಲ್ಲ ಮೆಂಬರ್ಸ್ ಅದನ್ನು ಫಿಲ್ ಮಾಡಲಿ. ಅದರ ಫೀಡ್ಬ್ಯಾಕ್ ನಮಗೆ ಬರ್ತದೆ. ಅದರ ನೆಕ್ಸ್ಟ್ ಏನುಂಟ ನಾನು ಪ್ರೆಸಿಡೆಂಟ್ ಅವರ ಹತ್ರವ ನಾನು ಕಮ್ಯುನಿಕೇಟ್ ಮಾಡಿ, ನೀವು CQI ಕೋಆರ್ಡಿನೇಟ್ ಇದ್ದೀರಿ, ನಾನು ನಿಮಗೆ ಹೇಳ್ತೇನೆ, ವಿ ಕ್ಯಾನ್ ಅನಲೈಸ್ ಇಟ್. ಇಷ್ಟು CQI ಅಂದರೆ ಒಂದು ಕ್ಲಬ್ನ ಕ್ವಾಲಿಟಿಯನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂತ ನಾವು ಅದಕ್ಕೆ ಒಂದು ಎಂತ ಹೇಳ್ತಾರೆ ಫೌಂಡೇಶನ್ ಸ್ಟೋನ್ ಹಾಕೋ ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಇದು ಇಂಪ್ರೂವ್ ಆಗ್ತಾ ಹೋಗಬೇಕು. ಇಟ್ ಈಸ್ ನಾಟ್ ದಟ್ 28 ಇಯರ್ಸ್ ಆರ್ ಓವರ್, ಆಮೇಲೆ ಈಗ ನಾವು ಸ್ಟ್ರಾಂಗ್ ಆಗಿದ್ದೇವೆ ಅಂತಲ್ಲ. ನಮಗೆ ಗೊತ್ತಿರ್ತದೆ ಪ್ಲಸ್ ಇರ್ತದೆ, ಮೈನಸ್ ಇರ್ತದೆ, ಕ್ಲಬ್ಬಲ್ಲಿ ಇದ್ದೇ ಇರ್ತದೆ. ಈಗ ಈ ಕ್ಲಬ್ಬಲ್ಲಿ ಗೊತ್ತಾಗೋದಿಲ್ಲ. ಇನ್ನು ದೊಡ್ಡ ದೊಡ್ಡ ಕ್ಲಬ್ಬಿಗೆ ಹೋದರೆ ಅಲ್ಲಿ ಇಲೆಕ್ಷನ್ ಆಗುವಾಗ ಲೀಡರ್ಶಿಪ್ಪಿಗೆ ಹೋಗೋ ಸ್ವಲ್ಪ ಕಾಲು ಎಳಿಲಿಕ್ಕೆ ಶುರು ಮಾಡ್ತಾರೆ, ಇರ್ತದೆ. ಸರ್ವಿಸ್ ಮಾಡುವಾಗ ನನಗೆ ಒಂದು ಮಾಡ್ಲಿಕ್ಕೆ ಇರ್ತದೆ, ಯಾಕೆ ಆಯ್ಕೆ ಬೋಡೈನಕ್ಕೊಂದು ಸರ್ವಿಸ್ ಆಯ್ಕೆ ಕೊರಿಯೇ ಮಾರೆ ಹೆಲ್ಪ್ ಎನ್ನ ಪಂತಿನಕ್ಲೆ ಕೊರ್ತುಜೇರು ಹೀಗೆ ಇದ್ದು ಬರ್ತದೆ. ಮೆಂಬರ್ಶಿಪ್ ಆ್ಯಡ್ ಮಾಡುವಾಗ ನನ್ನ ರೆಫರೆನ್ಸಲ್ಲಿ ಮೆಂಬರ್ ಬಂದರೆ ಆ್ಯಡ್ ಮಾಡಲಿಕ್ಕೆ ಹೋಗೋದಿಲ್ಲ, ಬೇಡ ಹಾಕಲು ಸರಿ ಜರ ರಿಡ್ಯೂಸ್ ಕೊರ್ಪರೇಜ್ ಗೊತ್ತು, ಜರ ಇನ್ನೋಲ ಪೇಜ್ ಗೊತ್ತು, ಇದೆಲ್ಲ ಬರ್ತದೆ. ಇದನ್ನೆಲ್ಲ ಅನಲೈಸ್ ಮಾಡಿ ಆ ಕ್ಲಬ್ಬಿನ ಒಳಗೆ ಬಾಂಡಿಂಗನ್ನು ಜಾಸ್ತಿ ಮಾಡುವ ಒಂದು ನಿಟ್ಟಿನಲ್ಲಿ ಈ ಕ್ಲಬ್ ಕ್ವಾಲಿಟಿ ಇನಿಷಿಯೇಟಿವ್ ಅಂತ ಒಂದು ಪ್ರೋಗ್ರಾಮನ್ನು ಪ್ರತಿ ಕ್ಲಬ್ಬಲ್ಲಿ ಮಾಡಬೇಕು ಅಂತ ಉದ್ದೇಶ ಇರೋದು. ಇಟ್ ಶುಡ್ ಬಿ ಫಾರ್ 4 hours ವಿತ್ ದ ಆ್ಯಕ್ಟಿವಿಟೀಸ್. ಆ ಕ್ವೆಶ್ಚನೇರ್ ಕೊಟ್ಟು ಅದನ್ನು ಫಿಲ್ ಮಾಡಿ ಇದೆಲ್ಲ ಮಾಡಬೇಕು. ಇದನ್ನು ನಾನೀಗ 15 ನಿಮಿಷದಲ್ಲಿ ಮುಗಿಸಿದ್ದೇನೆಂದರೆ ನನಗೆ ದಮ್ಮುಗಡ್ತದೆ, ಮಾಡಲಿಕ್ಕೆ ಆ್ಯಕ್ಚುಲಿ ಮಾಡಬಾರ್ದು ಹಾಗೆ. ಆದರೆ ಇವತ್ತೇನು ಹೇಳ್ತಾರೆ, ನನಗೆ ಆ ಫಾರ್ಮನ್ನು ತಂದಿದ್ದರಿಂದ ಪ್ರಾಯಶಃ ನೀವು ಮನೆಯಲ್ಲಿ ಕೂತ್ಕೊಂಡು ಒಂದೇ ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಅದನ್ನು ಫಿಲ್ ಮಾಡಿ ನನಗೆ ವಾಪಸ್ ಕಳಿಸುವ ಕೆಲಸವನ್ನು ಮಾಡ್ಬೋದು ನಿಮ್ಮ ಕ್ಲಬ್ಬಿಂದ. ನಾನು ಆಲ್ರೆಡಿ ಬಪ್ಪನಾಡು ಇನ್ಸ್ಪೈರ್ ಮತ್ತು ಮೊನ್ನೆ ಮೆಟ್ರೋಗೋಲ್ಡಿಗೆ 2 ಕಡೆಗೆ ಹೋಗಿದ್ದೆ, ಆಗ ಆ ಫಾರ್ಮ್ ರೆಡಿ ಆಗಲಿಲ್ಲ. ಇವತ್ತು ನಾನು ಗವರ್ನರಿಗೆ ಕಳಿಸಿ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಫಸ್ಟ್ ನಿಮಗೆ ಇಲ್ಲಿ ಕಳಿಸಿದ್ದೇನೆ, ನೆಕ್ಸ್ಟಿಗೆ ಹೋಗಿ ಮಂಗಳಾದೇವಿಯವರಿಗೆ ಕೊಡ್ತೇನೆ. ಹಾಗಾಗಿ ಆ ಫಾರ್ಮ್ ಫಿಲ್ ಮಾಡುವ ಕೆಲಸ ಒಂದು ಮಾಡಿ. ಅದರಲ್ಲಿ ಏನಾದರೂ ಬಟ್ ವೆನ್ ಯು ಆರ್ ಆನ್ಸರಿಂಗ್ ಪ್ಲೀಸ್ ಬಿ ಟ್ರೂ ಟು ಯುವರ್ ಸೆಲ್ಫ್. ನಿಮ್ಮ ಸತ್ಯ ಅದರಲ್ಲಿ ಏನುಂಟು ಅದು ಇದ್ದದನ್ನು ಇದ್ದಾಗೆ, ಯಾಕೆಂದರೆ ತಪ್ಪು ಇದ್ದದ್ದನ್ನು ನಾವು ಸರಿ ಮಾಡಿಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೋದು. ತಪ್ಪಂತೂ ಎಲ್ಲ ಕಡೆಯಲ್ಲಿ ಇದ್ದೇ ಇರ್ತದೆ, ಅದನ್ನು ಮಾಡಿಕೊಂಡು ಹೋಗ್ಬೋದು. ಈಗ ತುಂಬ ಉಂಟು. ಈಗ ನಾನಿಲ್ಲಿ ಯಾಕೆ ನಾನು ಬಂದವ ಆಚೆ ಕೂತ್ಕೊಂಡೆ ಫಸ್ಟ್, ಮತ್ತೆ ಯಾಕೆ ಈಚೆ ಬಂದೆ, ಇದೆಲ್ಲ ಈ ಲಯನ್ಸಲ್ಲಿ ನಾವು ಕಲಿಯೋದೇನೆಂದರೆ ಆ ಪ್ರೋಟೋಕಾಲ್ ಇರ್ಬೋದು. ಲೀಡರ್ಶಿಪ್ ಅಂತ ಹೋಗುವಾಗ ಅಲ್ಲಿ ಪ್ರೋಟೋಕಾಲ್ ಕಲಿಬೇಕಾಗ್ತದೆ.
ಬೇರೆ ಬೇರೆ ವಿಚಾರ ಇರ್ತದೆ. ಇದೆಲ್ಲ ಹೇಗೆ ಮಾತಾಡ್ತಾ ಹೋಗ್ತಾ ತುಂಬ ಹೋಗ್ತದೆ. ನಿಮಗೆ ಕೂಡ ಕೇಳಿ ಬೋರ್ ಆಗ್ಬೋದು, ಆಗದೇ ಇರ್ಬೋದು, ಗೊತ್ತಿಲ್ಲ. ಆದರೆ ಇದಿಷ್ಟು ವಿಚಾರ ಆ ಫಾರ್ಮ್ ಒಂದು ಫಿಲ್ ಮಾಡಿ ಬಂದ ಮೇಲೆ ಮತ್ತು ಮುಂದಿನ ಒಂದು ಪ್ರಾಯಶಃ ನಿಮ್ದು ಯಾವತ್ತೋ ಒಂದು ರೆಗ್ಯುಲರ್ ಮೀಟಿಂಗ್ ಇದ್ದಾಗ ನಾನು ಫ್ರೀ ಇದ್ದರೆ ನಾನು ಬರ್ತೇನೆ ಅಥವಾ ನಿಮಗೆ ಹೇಳ್ತೇನೆ ಏನು ಮಾಡಬೇಕು ಅಂತ. ಬಟ್ ವಿಲ್ ಡೂ ಇಟ್ ಎಫೆಕ್ಟಿವ್ಲಿ. ನಿಮಗೇನಾದರೂ ಕ್ವೆಶನ್ ಅಥವಾ ಈಗಲೇ ನೀವು ಶೇರ್ ಮಾಡುವಾಗ ಇದ್ದರೆ ನಮ್ಮ ಕ್ಲಬ್ಬಲ್ಲಿ ಹೀಗೆ ಉಂಟು ಅಂತ ಇದ್ದರೆ ಈಗಲೇ ಹೇಳ್ಬೋದು ಓಪನ್ ಆಗಿ. ಇಟ್ ಈಸ್ ಲೈಕ್ ನಮ್ಮ ಫ್ಯಾಮಿಲಿ, ಇಟ್ಸ್ ಅ ಬಾಂಡಿಂಗ್. ಯಾವುದೇ ಲಯನ್ಸ್ ಕ್ಲಬ್ ಅಷ್ಟು ಈಸಿಯಾಗಿ ಕ್ಲಬ್ಬನ್ನು ಮುಂದುವರಿಸೋದು ಅಷ್ಟು ಈಸಿ ಅಲ್ಲ. ನಾನು ಹೇಳಿದಲ್ಲ, ಇನ್ನೊಂದು ಫಸ್ಟ್ ಯಾವತ್ತು ಫ್ಯಾಮಿಲಿ ಇಂಪಾರ್ಟೆನ್ಸ್, ಆಮೇಲೆ ಪ್ರೊಫೆಷನ್ ಇಂಪಾರ್ಟೆಂಟ್, ಅದರ ನಂತರ ಆರ್ಗನೈಸೇಷನ್. ನಾವು ಎಲ್ಲದನ್ನು ಬಿಟ್ಟು ನೀವು ಇಲ್ಲಿ ಆರ್ಗನೈಸೇಷನ್ಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ಮೊನ್ನೆ ಒಂದು ಹೊಸ ಕ್ಲಬ್ ಇನಾಗ್ರೇಷನ್ಗೆ ಹೋದಾಗ ಹೇಳ್ತಾಯಿದ್ರು, ಈಗ ಖರ್ಚು ಬಾಡ್ ನೀರು ನಮಗೆ ಅವು ಉಂಡು, ಪ್ರೊಫೆಷನ್ ಉಂಡು. ನೀವು ನಿಮ್ಮ ಅಲ್ಲಿ ಇದ್ದದನ್ನು ತಂದೆಲ್ಲ ಸುರೀರಿ ಅಂತ ಯಾರೂ ಹೇಳೋದಿಲ್ಲ. ಇಲ್ಲಿ ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ಅದರಲ್ಲಿ 1 ರೂಪಾಯಿದು ಸರ್ವಿಸ್ ಮಾಡಿ ಅದರ ಸ್ಯಾಟಿಸ್ಫ್ಯಾಕ್ಷನ್ ನೀವು 5 ರೂಪಾಯಿದು ತೊಗೊಳ್ಳಿಂದ ಸ್ಯಾಟಿಸ್ಫ್ಯಾಕ್ಷನ್ ತೊಗೊಳ್ಳಿ ಅಂತ ಮಾತ್ರ ಹೇಳೋದು. ಹಾಗಾಗಿ ವಾಟ್ ಎವರ್ ಈಸ್ ಪಾಸಿಬಲ್ ಫ್ರಮ್ ಯುವರ್ ಎಂಡ್ ಕೈಂಡ್ಲಿ ಟ್ರೈ ಟು ಡೂ ಇಟ್. ಇಷ್ಟು ಹೇಳಿ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ನೆಕ್ಸ್ಟ್ ಟೈಮ್ ಇಫ್ ಪಾಸಿಬಲ್, ಟೈಮ್ ಪರ್ಮಿಟಿಂಗ್, ನೀವು ಕರೆದ್ರೆ ನಾನು ಬರಲಿಕ್ಕೆ ಸಂತೋಷವಾಗಿ ಬರ್ತೇನೆ ಅಂತ ಹೇಳ್ತಾ ಇಷ್ಟು ಜಾಸ್ತಿ ಬೋರ್ ಮಾಡೋದು ಬೇಡ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಅವರನ್ನು ಶಾಲು ಹಾಕಿ ಸ್ಮರಣಿಕೆಯೊಂದಿಗೆ ನಾವು ಗೌರವಿಸ್ತಾ ಇದ್ದೇವೆ. ಇದು ನಮಗೆ ಗೌರವ. ಅವರಿಗೆ ಖಂಡಿತವಾಗಿ ಇಂತಹ ಮಾಹಿತಿಗಳನ್ನು ಎಲ್ಲ ಕ್ಲಬ್ಬಿಗೆ ಹೋಗಿ ಕೊಡುವಂತಹ ಆ ಒಂದು ಅರ್ಹತೆಯನ್ನು ಇನ್ನಷ್ಟು ಕೊಡಲಿ ಅಂತ ಹೇಳಿಕೊಳ್ಳುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏನಪ್ಪ ಅಂದರೆ ಕಮ್ಯುನಿಟಿ ಅಸೆಸ್ಮೆಂಟ್ ಫಾರ್ಮ್ ಅಂತ ಇದೆ, ಅಧ್ಯಕ್ಷರಿಗೆ ವಿಶೇಷವಾಗಿ ಆ ಫಾರ್ಮನ್ನು ಈ ಸಲ ತಯಾರು ಮಾಡಿದ್ದೇನೆ. ಅದು 2 ಉದ್ದೇಶಗಳು. ಒಂದು, ಆ ಫಾರ್ಮನ್ನು ನೀವು ಯಾವುದೇ ಆರ್ಗನೈಸೇಷನ್ ಇರ್ಬೋದು, ಇನ್ಸ್ಟಿಟ್ಯೂಷನ್ ಇರ್ಬೋದು, ಅಥವಾ ನೀವು ಪೋಸ್ಟ್ ಆಫೀಸ್ ಇರ್ಬೋದು, ಸ್ಟೇಷನ್ ಇರ್ಬೋದು, ಅವರ ಹತ್ರ ಆ ಫಾರ್ಮ್ ತಗೊಂಡೋಗಿ ಅದನ್ನು ಫಿಲ್ ಮಾಡಿಸಬೇಕು. ಅವರು ಅದೇನಂದರೆ ಕಮ್ಯುನಿಟಿ ಅಸೆಸ್ಮೆಂಟ್. ಅದರಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಲಯನ್ಸ್ ಅವರು ಸಮಾಜಕ್ಕೆ ಎಷ್ಟು ತಲುಪಿದ್ದಾರೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ಪ್ಲಸ್ ಅವರಿಗೆ ಲಯನ್ಸ್ನ ಬಗ್ಗೆ ಗೊತ್ತಾಗ್ತದೆ. ಒಂದು ವೇಳೆ ಗೊತ್ತಿಲ್ಲದಿದ್ದರೆ ಲಯನ್ಸ್ ಹೀಗೇಗಿದೆ, ಸರ್ವಿಸ್ ಮಾಡ್ತದ, ಇದರ ಬಗ್ಗೆ ಒಂದು 7-8 ಕ್ವೆಶ್ಚನ್ಸ್ ಅದರಲ್ಲಿ ಇದೆ. ಅದನ್ನು ನೀವು ಫಿಲ್ ಮಾಡಿ, ಇಟ್ಸ್ ಕಾಲ್ಡ್ ಎಸ್ ಕಮ್ಯುನಿಟಿ ಅಸೆಸ್ಮೆಂಟ್. ಅದನ್ನು ಮಾಡಿದರೆ ನನ್ನ ಉದ್ದೇಶ ಇಷ್ಟೇ, ಲಯನ್ಸ್ನ ಬಗ್ಗೆ ಇರುವಂಥ ಇಮೇಜ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಪೋಸ್ಟ್ ಆಫೀಸಿಗೆ ಹೋಗ್ತೇವೆ, ಅವರ ಹತ್ರ ಅಲ್ಲಿ ಹೋಗಿ ನೀವು ಇದನ್ನು ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಹೇಳಿದ ಕೂಡಲೇ ಅವ್ರಿಗೆ ಗೊತ್ತಾಗ್ತದೆ, ಲಯನ್ಸ್ ಅವರು ನಮ್ಮ ಹತ್ರ ಬಂದಿದ್ರು, ಹೀಗೆ ನಮ್ಮ ಏರಿಯಾದಲ್ಲಿ ಒಂದು ಲಯನ್ಸ್ ಕ್ಲಬ್ ಅಂತ ಇದೆ, ಅವರು ಅದರಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ. ಒಂದಲ್ಲಿ ಗೊತ್ತಿಲ್ಲದಿದ್ದರೆ ಅವರಿಗೆ ಗೊತ್ತಾಗ್ತದೆ. ಪ್ಲಸ್ ಅವರಿಗೆ ಅಗತ್ಯ ಇರುವ ಏನಾದರೂ ಸರ್ವಿಸ್ ಇದ್ದರೆ ನಮಗೆ ಗೊತ್ತಾಗ್ತದೆ. ನಮ್ಮಲ್ಲಿ ಪೋಸ್ಟ್ ಆಫೀಸ್ಗೆ ಹೀಗೆ ಏನೋ ಒಂದು ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಬೇಕಾಗಿರ್ಬೋದು, ಚಿಕ್ಕದು ಏನೋ ಒಂದು ಇರ್ಬೋದು. ನಮಗೆ ಎಲ್ಲ ಕೊಡಲಿಕ್ಕೆ ಕೊಡಬೇಕು ಅಂತ ಇಲ್ಲ, ನಮಗೆ ಗೊತ್ತಾದರೆ ಸಾಕು, ಅವರಿಗೆ ಲಯನ್ಸ್ ಬಗ್ಗೆ ಗೊತ್ತಾದರೆ ಸಾಕು. ಈ ಉದ್ದೇಶದಿಂದ ಆ ಕಮ್ಯುನಿಟಿ ಅಸೆಸ್ಮೆಂಟ್ ಅಂತ ಒಂದು ಮಾಡಿದ್ದೇವೆ. ಮ್ಯಾಕ್ಸಿಮಮ್ 5 ಮಾಡ್ಬೋದು. ನೀವು ಬೇರೆ ಬೇರೆ ಸಂಘ ಸಂಸ್ಥೆಗೆ, ಶಾಲೆಗೆ ಹೋಗ್ಬೋದು. ಹಾಗೆ ಆದಷ್ಟು ನೀವು ತುಂಬ ಸೇವೆಯನ್ನು ಮಾಡಬೇಕು ಅಂತ ಹೇಳೋದಿಲ್ಲ, ಬಟ್ ದ ಇಮೇಜ್ ಆಫ್ ಲಯನ್ಸ್ ಲೆಟ್ ಇಟ್ ಗೋ ಹೈ ಇನ್ ದ ಸೊಸೈಟಿ ಅಂತ. ಹೌದು, ದಯವಿಟ್ಟು ಅದನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಲಯನ್ ಪ್ರಶಾಂತ್ ಶೆಟ್ಟಿ ಅವರಿಗೆ ಇದೀಗ ನಮ್ಮಿಂದ ಸಮ್ಮಾನ ಗೌರವವನ್ನು ಸ್ವೀಕರಿಸಿದಂತಹ 2 ಶಿಕ್ಷಕಿಯರು, ಅವರ ಪರವಾಗಿ ಒಬ್ಬರು ದಾಕ್ಷಾಯಿಣಿಯವರು ಉತ್ತರ ರೂಪವಾಗಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ವತಿಯಿಂದ ನಡೀತಾ ಇರುವಂತಹ ಈ ಟೀಚರ್ಸ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಭಿಕರೇ, ಎಲ್ಲರಿಗೂ ಶುಭ ನಮನಗಳು. ಈ ದಿನ ನಮ್ಮನ್ನು ಗುರುತಿಸಿ ಒಂದು ಸನ್ಮಾನಿಸುವಂತಹ ಮಹತ್ ಕಾರ್ಯವನ್ನು ತಾವು ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ನೀವು ಆಹ್ವಾನಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಲಯನ್ಸ್ ಕ್ಲಬ್ನ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಶಾಲೆ ಇವತ್ತೊಂದು ಸಭೆ ಇತ್ತು. ಸಭೆಯಲ್ಲಿ ನಾನು ಭಾಗವಹಿಸಿದ್ದಂತಹ ಸಂದರ್ಭದಲ್ಲಿ ನನ್ನ ಶಾಲೆಯ ಹತ್ತಿರದ ಶಕ್ತಿನಗರ ನನ್ನ ಶಾಲೆ, ಅಲ್ಲಿ ಹತ್ತಿರದಲ್ಲಿರುವಂಥ ಒಂದು ಲಯನ್ಸ್ ಕ್ಲಬ್ಬಿನವರು ನಮ್ಮ ಹಳೆ ವಿದ್ಯಾರ್ಥಿ ನಮ್ಮ ಶಾಲೆಯ, ಅವರ ಮೂಲಕ ಒಬ್ಬರನ್ನು ಒಂದು 3-4 ಜನ ಅವರನ್ನು ಕರೆದುಕೊಂಡು ಬಂದಿದ್ರು. ಇವತ್ತು ಬಂದು ಹೀಗೆ ನಾನೇನಾದರೂ ಅವ್ರ ಶಾಲೆಗಾಗಿ ಏನಾದರೂ ಸಹಾಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದರು. ಆಗ ನಾನು ಅವರಲ್ಲಿ ಮಾತನಾಡ್ತಾ ಇರುವಾಗ ನನ್ನ ಮೊದಲೊಂದು ಲಯನ್ಸ್ ಕ್ಲಬ್ಬಿನ ಬಗ್ಗೆ ಇದ್ದ ಕಲ್ಪನೆ ದೂರ ಆಯಿತು. ಆ ಸಂದರ್ಭದಲ್ಲಿ ಮೊದಲವರು ನಾನೇನು ತಿಳ್ಕೊಂಡಿದ್ದೆ ಮೊದಲಿಗೆ ಅಂತ ಹೇಳಿದರೆ, ಲಯನ್ಸ್ ಕ್ಲಬ್ ಅಂತ ಹೇಳಿದರೆ ಏನೋ ಸಾಕಷ್ಟು ಹಣ ಬರ್ತದೆ ಇಂಟರ್ನ್ಯಾಷನಲ್ ಲೆವೆಲಿಂದ ಅಥವಾ ನ್ಯಾಷನಲ್ ಲೆವೆಲಿಂದ, ಏನು ಸಮಾಜ ಸೇವೆಗಾಗಿ ಸಾಕಷ್ಟು ಹಣ ಸಹಾಯ ಬಂದು ಆ ನಂತರ ಎಲ್ಲರೂ ಸೇರಿ ಅದನ್ನು ಸಹಾಯ ಮಾಡ್ತಾರೆ ಉಳಿದವರಿಗೆ ಅಂಥೇಳಿ, ನೀಡಿಗಳಿಗೆ ಅಗತ್ಯ ಇದ್ದವರಿಗೆ ಸಹಾಯ ಮಾಡ್ತಾರೆ ಅನ್ನುವ ಆಲೋಚನೆ ನನ್ನಲ್ಲಿತ್ತು. ಅವರಲ್ಲಿ ಮಾತನಾಡ್ತಾ ಇರುವಾಗ ನನಗೆ ಸ್ಪಷ್ಟವಾದದ್ದು ಏನಂತ ಹೇಳಿದರೆ, ಎಲ್ಲಿಂದಲೂ ಹಣ ಬರುವುದಿಲ್ಲ,
ಅವರು ಅವರ ಕೈಯಿಂದ ಹಾಕಿ ಸಮಾಜ ಸೇವೆಯನ್ನು ಮಾಡೋದು. ಆ ನಂತರದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನೇನಾದರೂ ನೀವು ಕೈಯಿಂದ ಹಾಕಿ, ಫಾರ್ ಎಕ್ಸಾಂಪಲ್ 1 ಕೋಟಿಯ ಪ್ರಾಜೆಕ್ಟ್ ಏನೋ ಮಾಡ್ತೀರಿ, ಆಗ ನೀವು ಕೈಯಿಂದ ಹಣ ಖರ್ಚು ಮಾಡಿ ಆ ನಂತರ ಬರೆದು ಹಾಕಿದ ನಂತರ ಅಲ್ಲಿಂದ ಹಣ ಬರುವಂಥದ್ದು ಅಂಥ ದೊಡ್ಡ ಪ್ರಾಜೆಕ್ಟಿಗೆ. ಆದರೆ ಅಲ್ಲಿವರೆಗೂ ಆ 1 ಕೋಟಿ ಆಗಲಿ 50 ಲಕ್ಷ ಆಗಲಿ 10 ಲಕ್ಷ ಆಗಲಿ ಅದು ಸಣ್ಣ ಅಮೌಂಟ್ ಅಲ್ಲ. ನೀವು ದುಡಿದಂಥ ನಿಮ್ಮ ದುಡಿಮೆಯ ಹಣವನ್ನು ನೀವು ಅಲ್ಲಿ ಸಮಾಜ ಸೇವೆಗೆ ನೀವು ತೊಡಗಿಸ್ತಾ ಇರೋದು. ಹಾಗಾಗಿ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ದುಡಿಮೆಯ ನೀವು ದುಡಿದಂಥ ಹಣದಲ್ಲಿ ಒಂದು ಭಾಗವನ್ನು ಸಮಾಜಮುಖಿಯಾಗಿ ಅಗತ್ಯವಿರುವಂಥವರಿಗೆ ಸಹಾಯವನ್ನು ಮಾಡ್ತಾ ಇರುವಂತಹ ಈ ಸಮಾಜ ಸೇವೆ ನಿಜವಾಗಲೂ ಅಭಿನಂದನೀಯ, ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇಂಥ ಸಮಾಜ ಸೇವೆ ಮಾಡ್ತಾ ಇರಿ. ದೇವರು ನಿಮಗಿನ್ನೂ ಆಯಸ್ಸು, ಆರೋಗ್ಯ, ಆ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ನಿಮ್ಮೆಲ್ಲ ಸದಸ್ಯರಿಗೂ ಹಾಗೂ ಈ ಸೇವಾ ಮನೋಭಾವದಿಂದ ಸಂಘಟನೆ ಮಾಡಿರುವಂಥ ಎಲ್ಲ ಸಂಸ್ಥೆಯ ಸದಸ್ಯರು, ಅಧ್ಯಕ್ಷರುಗಳಿಗೆ ದೇವರು ನೀಡಲಿ ಅಂತ ಶಕುಂತಲಾ ಮೇಡಮ್ ಅವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅವರು ಹೇಳಿದಂತಹ ಮಾತು ಸತ್ಯ. ಎಲ್ಲ ಲಯನ್ಸಿನ ಸದಸ್ಯರು ತಮ್ಮ ಕಿಶೆಯಿಂದ ಒಂದು ಸಂಘಟನೆಯ ಮೂಲಕವಾಗಿ, ಕ್ಲಬ್ಬಿನ ಮೂಲಕವಾಗಿ ಸಮಾಜ ಸೇವೆಗೆ ಒಟ್ಟು ಸೇರಿ ಆ ಒಂದು ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಲಯನ್ ಲಕ್ಷ್ಮಣ್ ಶೆಣೈಯವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ನಾವು ಲಯನ್ಸಿನ ಮೂಲಕವಾಗಿ ನಿರಂತರ ಒಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಅದರ ಮುಕ್ಕಾಲು ಪಾಲು ಎಲ್ಲ ಪ್ರಾಯೋಜಕರು ಲಕ್ಷ್ಮಣ್ ಶೆಣೈಯವರು. ಅವರ ಸೇವಾ ಕಾರ್ಯಕ್ರಮಗಳು ಈ ಒಂದು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ನಿರಂತರವಾಗಿ ಇದೆ ಅಂತ ಹೇಳಿಕೊಳ್ತಾ, ಹಾಗೆ ಅವರು ಕಾವೇರಿ ಕ್ಲಬ್ಬಿನ ಲಯನ್ ಶಮಿತಾರವರು ಬಂದಿದ್ದಾರೆ. ಅವರಿಗೆ ಒಂದು ನಮ್ಮ ಅಧ್ಯಕ್ಷರು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಬಂದಂತಹ ಎಲ್ಲರನ್ನು ಗುರುತಿಸಿಕೊಳ್ತಾ ಎಲ್ಲರಿಗೂ ಗೌರವದ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಸಭಾ ಕೋಶಾಧಿಕಾರಿ ಲಯನ್ ಭಾನುಮತಿ ಸಿ ಇವರಿಂದ ಅಧ್ಯಕ್ಷರ ವಹಿಸಿಕೊಂಡಂಥ ನಮ್ಮ ಶಶಿಕಾಂತ್ ಒಳ್ಳಾಲ್ ಅವರಿಗೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಶಿಕ್ಷಣ ಜಿಲ್ಲಾ ಶಿಕ್ಷಣ ಸಂಯೋಜಕರಾದ ಶಕೀಲಾ ರಾಜ್ ಅವರಿಗೆ ನಮ್ಮ ಲಯನ್ಸ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾ ಸಂಯೋಜಕರಾದ ಪ್ರಕಾಶ್ ಶೆಟ್ಟಿ ಅವರಿಗೂ ನಿಮ್ಮೆಲ್ಲರ ಪರವಾಗಿಯೂ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಮಲ್ಲಿಕಾ ಬಂಡೇರವರಿಗೂ ಸಹ ಅವರು ಸಹ ಒಂದು ಸಂಯೋಜಕರು, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿಯೂ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ಇವರು ಸ್ಥಾಪಕ ಅಧ್ಯಕ್ಷರಾದ BB ಶೆಟ್ಟಿಯವರಿಗೂ ಸಹ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ನಮ್ಮ ಶೆಣೆಯವರು, ನಮ್ಮ ಹಿರಿಯರಾದಂಥ ನಮ್ಮ ಶೆಣೆಯವರು, ಅವರು ಪ್ರತಿಯೊಂದು ನಮ್ಮ ಕಾರ್ಯಕ್ರಮಗಳಿಗೆ ಕೊಠಡಿಯನ್ನು ಹಾಗೂ ಎಲ್ಲ ಸೌಕರ್ಯವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಯಾವ ಟೈಮಲ್ಲಿ ಕೇಳಿದರೂ ಸಹ ನನ್ನಿಂದ ಸಾಧ್ಯ ಇಲ್ಲ ಅಂತಂದರು ಎಲ್ಲದಕ್ಕೂ ಸಹಕಾರವನ್ನು ನೀಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ನಮ್ಮ ಟೀಚರ್ಸ್ಗಳಿಗೆ, ಇಬ್ಬರು ಟೀಚರ್ಸ್ಗಳು ಅವರ ಸಮಯವನ್ನು ಪರಿಪಾಲನೆ ಮಾಡಿಕೊಂಡು ಬಂದು ನಮ್ಮ ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ಹೊರಗಿಂದ ಬಂದಂಥ ನಮ್ಮ ಜಿಲ್ಲಾ ಕ್ಲಬ್ಬಿನ ಸದಸ್ಯರು ಅವರ ಜೊತೆ ಅವರಿಗೂ ಸಹ ವಂದನೆ ಸಲ್ಲಿಸಿದೆ. ನಮ್ಮ ಲಯನ್ಸ್ ಬಂಧುಗಳಿಗೂ ಎಲ್ಲರಿಗೂ ಸಹ ಹಾಗೂ ನಮ್ಮ ಫ್ಯಾಮಿಲಿ ಅವರು ಸಹ ಅವರ ಜೊತೆಯಲ್ಲಿ ಫ್ಯಾಮಿಲಿಯವರು ಸಹ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಸಹ ನಮ್ಮ ಲಯನ್ಸ್ ವತಿಯಿಂದ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ನಮ್ಮ ಸೆಕ್ರೆಟರಿಯಾದ ಸತೀಶ್ ಭಂಡಾರಿ ಅವರಿಗೂ ಸಹ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ನಮ್ಮ ಹೊಸಕೊರಲು ಬಳಗದವರಿಗೂ ಹಾಗೂ ಇವರು ವಿದ್ಯಾಧರ ಶೆಟ್ಟಿಯವರು ಅವರು ಯಾವ ಟೈಮಲ್ಲಿ ಇದ್ದರೂ ಸಹ ನಮ್ಮ ಸಮಯಕ್ಕೆ ಸರಿಯಾಗಿ ಎಲ್ಲ ಪ್ರೋಗ್ರಾಮಿಗೆ ತಪ್ಪದೆ ಬಂದು ನಮಗೆ ಸಹಕಾರವನ್ನು ನೀಡ್ತಿದ್ದಾರೆ. ಅವರಿಗೂ ಮತ್ತು ನಮ್ಮ ಬಳಗದ ಆಸಿಫ್ ಅವರಿಗೂ ಸಹ ವಂದನೆಯನ್ನು ಸಲ್ಲಿಸಿದೆ. ಆಶ್ರಮದ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಸಹ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ವಂದನಾರ್ಪಣೆ ಮುಗಿಸ್ತಿದ್ದೇನೆ. ಶಿಕ್ಷಣ ಕೇಂದ್ರ ಯಾವತ್ತೂ ನಮ್ಮ ಕಾರ್ಯಕ್ರಮಗಳಿಗೆ ಸ್ಥಳಾವಕಾಶವನ್ನು ನೀಡುವವರು ಅವರಿಗೆ ಈ ಮೂಲಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ